ಇನಿ 15 ತಾರೀಕು ತೀರ್ಮಾನ ಪ್ರಕಾರ ಪುಸ್ತಕ ವಿತರಣೆ ಮಾಡಿಕೊಡೋದು ತೀರ್ಮಾನ ನೇಕ್ 5 ದಿನ ಊರದ ಯುವಕರು ಅಕ್ಕನಗಳು ಅಣ್ಣನಗಳು ಮಾತ್ರೆಗಳ ಪ್ರಪ್ರಥಮವಾದ ಸ್ವಾಗತ ಅಂತಂದು ಈ ನಮ್ಮ ಸಭಾ ಕಾರ್ಯಕ್ರಮದ ನಮ್ಮ ಶುರು ಮಂತಂದಿಲ್ಲ ನೇಕೆ ನಮ್ಮ ಅಧ್ಯಕ್ಷ ಸ್ಥಾನ ವಹಿಸುವಂಚಿನ ರಾಮಚಂದ್ರ ಬಾಬುಗಟ್ಟೆ ನೋಟ್ರಿ ವಕೀಲರು ಮೇಲನೆ ಆರ್ಥಿಕವಾದ ಸ್ವಾಗತ ಅಂತಂದರು. ಮೇರನೆ ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಗಣೇಶ್ ಟೈಲರ್ ಮೇರೆ ಹೂಗೊದ್ದು ಸ್ವಾಗತ ಮಾಡಿಕೊಳ್ಳಲು ಕೇಳಿದರು. ಉದ್ಘಾಟಕರಾದ ಶ್ರೀ UT ಖಾದರ್ ಶಾಸಕರು ಉಳ್ಳಾಲ ವಿಧಾನಸಭೆ ಕ್ಷೇತ್ರ ಹಾಗೂ ವಿರೋಧ ಪಕ್ಷ ಉಪನಾಯಕರು ಕರ್ನಾಟಕ ಸರ್ಕಾರ ಅಂಬೇರಿತ್ತೆ ಬರುಂದುಲ್ಲೇರಿ ಅಂತ ಇತ್ತೆ ಕೊಡಂಜಿ ಮುಖ್ಯ ಅತಿಥಿ ಆಯ್ನ ನಮ್ಮ ಶ್ರೀ ಕೃಷ್ಣಶೆಟ್ಟಿ ಕಲಿಗೆಮನೆ ಕೋಟಾರ್ ಗೊತ್ತು ಅಧ್ಯಕ್ಷರು ಕೋಟೆಗಾರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ಕೋಟೆಗಾರು ಬೇರೆಲ್ಲ ಬರ್ಪೇವಣಂತೇರು ಇತ್ತೆ ಬರೆಯಲ್ಲ ಯಾರು ಕೊಡಂಜಿ ಮುಖ್ಯ ಅತಿಥಿ ಶ್ರೀ ಮಹೇಶ್ ಬಾಬು ಮುಖ್ಯ ಶಿಕ್ಷಕರು ಸಹಕಾರಿ ಪ್ರೌಢಶಾಲೆ ಬಬ್ಬುಕಟ್ಟೆ ಬೇರೆ ಆರ್ಥಿಕವಾದ ಸ್ವಾಗತ ಮಾಡಿ. ನಮ್ಮ ಯುವಕ ಮಂಡಲದ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಗಣೇಶ್ ಪ್ರಸಾದ್ ಮೇರೆ ಹೂಗೊದ್ದು ಸ್ವಾಗತ ಮಾಡಿಕೊಳ್ಳೋದಕ್ಕೆ ಏನಿಲ್ಲ. ಅಂಚನೆ ಕೊಡಂಜಿ ಮುಖ್ಯ ಅತಿಥಿ ಶ್ರೀ ದಯಾನಂದ PS ರಿಟೈರ್ಡ್ AGM ಯೂನಿಯನ್ ಬ್ಯಾಂಕ್ ಕಾರ್ಪೊರೇಷನ್ ಬ್ಯಾಂಕ್ ಮೇರೆಲ್ಲ ಆರ್ಥಿಕವಾದ ಸ್ವಾಗತ ಮಾಡ್ತಾರೆ. ಮೇರೆ ಯುವಕ ಮಂಡಲದ ಸದಸ್ಯರಾದ ಕಾರ್ತಿಕ್ ಮೇರೆ ಹೂಗೊದ್ದು ಸ್ವಾಗತ ಮಾಡಿಕೊಳ್ಳೋದಕ್ಕೆ ಏನಿಲ್ಲ. ಕೊಡೋರಿ ಮುಖ್ಯ ಅತಿಥಿ ಶ್ರೀ KP ಸುರೇಶ್ ಆಡಳಿತ ಮುಕ್ತೇಶ್ವರರು ಶ್ರೀ ಶಿರಡಿ ಸಾಯಿಬಾಬಾ ಮಂದಿರ ಮಾಡೂರು ಮೇರೆಲ್ಲ ಆರ್ಥಿಕವಾದ ಸ್ವಾಗತ ಮಾಡ್ತಾರೆ. ಮೇರೆ ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರಾದ ರೋಹಿತ್ ಮೇರೆ ಹೂಗೊದ್ದು ಸ್ವಾಗತ ಮಾಡಿಕೊಳ್ಳೋದಕ್ಕೆ ಏನಿಲ್ಲ. ಅಂಚನೆ ಕೊಡೋರಿ ಮುಖ್ಯ ಅತಿಥಿ ಧೀರಜ್ ಶೆಟ್ಟಿ ಮಾಲ್ಗರು ಬ್ಲಿಸ್ ಅಲ್ಯೂಮಿನಿಯಂ ಮ್ಯಾಂಗ್ಳೂರು ಮೇರೆಲ್ಲ ಬರೆಯರುಳ್ಳೇರಿತ್ತೆ. 300 ಯುವಕ ಮಂಡಲದ ಸಲಹೆಗಾರರಾಯನ ಕೃಷ್ಣಪ್ಪ ಸಾಲ್ಯನ್ ಮೇರೆಲ್ಲ ಆರ್ಥಿಕವಾದ ಸ್ವಾಗತ ಮಾಡ್ತಾರೆ. ಮೇರೆ ಯುವಕ ಮಂಡಲದ ಸದಸ್ಯರಾದ ತಾರನಾಥ್ ಮೇರೆ ಹೂಗೊದ್ದು ಸ್ವಾಗತ ಮಾಡಿಕೊಳ್ಳೋದಕ್ಕೆ ಏನಿಲ್ಲ. ಅಂಚನೆ ನಮ್ಮ 300 ಯುವಕ ಮಂಡಲ ಅಧ್ಯಕ್ಷರಾಯನ ಜಯೇಶ್ ಶೆಟ್ಟಿ ಮೇರೆಲ್ಲ ಆರ್ಥಿಕವಾದ ಸ್ವಾಗತ ಮಾಡ್ತಾರೆ. ಮೇರೆ ಯುವಕ ಮಂಡಲದ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಸದಾಶಿವ ಮೇರೆ ಹೂಗೊದ್ದು ಸ್ವಾಗತ ಮಾಡಿಕೊಳ್ಳೋದಕ್ಕೆ ಏನಿಲ್ಲ. ಮೂರ್ಬೈದಿನ ಮಾಧ್ಯಮದಗಳು ಅಂಜಿನ ಸೌಂಡ್ ಸಿಸ್ಟಮ್ ಮಾತಾ ಮಕ್ಕಳಿಗೆ ಮಾತಾ ಆರ್ಥಿಕ ಸ್ವಾಗತ ಮಾಡ್ತಂದು ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು ಸುಳ್ಳಿನ ನಡುವೆ ನಾ ಸತ್ಯವನಾಡಲು ಕಲಿಸು ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು ಜಾಣನಾಗಲು ಕಲಿಸು ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು ಬೆವರಿಳಿಸಿ ಗಳಿಸಿದ ಒಂದು ಕಾಸು ಸಿಕ್ಕ ಹತ್ತಕ್ಕಿಂತ ಮಿಗಿಲೆಂಬುದ ಕಲಿಸು ಸೋಲು ಗೆಲುವಿನಲ್ಲಿ ಸಮಚಿತ್ತದಿಂದಿರಲು ಶತ್ರುಗಳಿಗೂ ಸನ್ಮಿತ್ರನಾಗಿರಲು ಕಲಿಸು ಜಾಣನಾಗಲು ಕಲಿಸು ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು ಜಗವೆಲ್ಲ ಒಂದಾಗಿ ಬರಿದರೂ ಸರಿಯೇ ನನ್ನಲ್ಲಿ ನಾನಂಬುವ ಬಗೆ ನೀ ಕಲಿಸು
2020 ಗಡ್ಡೆക്ക് 53ನೇ ವರ್ಷ ನಡತೊಂದಿತ್ತಂಚಿನ ಈ ಸಂದರ್ಭಡು 300 ಯುವಕ ಮಂಡಲ ಅಕ್ಷರಾಭ್ಯಾಸ ಬಕ್ಕ ವಿದ್ಯಾಭ್ಯಾಸಗೂ ಬಕ್ಕ ವಿದ್ಯೆಗೆ ಆರಂಭದಿಂಚಿಲ ಈ ಒಂಜಿ ಗೌರವನು ಈ ಒಂಜಿ ಸಹಕಾರನು ಮಲ್ತೊಂದು ಬೈದನು 1950 ಒರ್ಮನೆ ಸೇಡಿ ಈ ಯುವಕ ಮಂಡಲ ಒಂಜಿ ಬಾಡಿಗೆ ರೂಮುಡು ಸ್ಥಾಪನೆಯನ್ನ ಪೊರ್ತುಡು ಈ ಪ್ರದೇಶದ ಅಕ್ಷರಾಭ್ಯಾಸ ಇಜ್ಜಾನಕ್ಲೆಗೆ ಈ ಪ್ರದೇಶದ ಯುವಕಿಯರಿಗೆ ಇನಿ ಅಕ್ಷರಾಭ್ಯಾಸನು ಕಲ್ಪದು ಕೊರಡು ಅಂಚನೆ ಸಾಮಾಜಿಕ ಚಟುವಟಿಕೆ ದಾಖಲೆನ ಭಾಗವಹಿಸುವ ವ್ಯವಸ್ಥೆಯನ್ನು ಮಲ್ಪದು ಕೊರಡು ಅವೇ ರೀತಿ ದಾಖಲೆಗೆ ದೈಹಿಕವಾದ ವ್ಯಾಯಾಮ ಕ್ರೀಡೆ ಸಾಂಸ್ಕೃತಿಕ ಕಾರ್ಯಕ್ರಮ ಸಮಾಜ ಸೇವೆ ನೇನು ಅಕ್ಕಲ್ದ ಈ ರುಚಿನ ಪುಟ್ಟವಡು ಪಂಪ ರೀತಿ ಇಂಕಲ ಹಿರಿಯಕ್ಕಲು ಮಾತ್ರ ಸೇರಿದ ಆರಂಭ ಮಲ್ತಲೆಕ್ಕನೆ ಆರಂಭಡು ಈ ಒಂದು ಯುವಕ ಮಂಡಲಡು ರಾತ್ರಿ ಶಾಲೆನ ಆರಂಭ ಮಲ್ತದು 5 ಬಕ್ಕ ಈ ಯುವಕ ಮಂಡಲ ಒಂದಿಂದೇ ಸ್ವಂತ ಕಟ್ಟಡ ಬತ್ತಿನ ಪಗ 1987 ಈ ಅವಧಿಡು ಅಂಗನವಾಡಿ ಮಂಗಳೂರು ತಾಲೂಕು ಇಜ್ಜಾನ್ ಈ ಮಂಗಳೂರು ತಾಲೂಕು ಅಂಗನವಾಡಿ ಇಜ್ಜಾನಂಚಿನ ಸಂದರ್ಭಡು ಈ ಯುವಕ ಮಂಡಲಡು ಒಂಜಿ ಬಾಲವಾಡಿ ಪಂಪನ ರೀತಿನ ಸ್ಥಾಪನೆ ಮಾಡ್ತದೆ ಈ ಪರಿಸರದ ಎಲ್ಲೆಲ್ಲ ಕಿನ್ನೆ ಜೋಕ್ಲೆಗೆ ಒಂಜಿ ಶಿಕ್ಷಕಿ ಪಂಪನ ರೀತಿನ ಯುವಕ ಮಂಡಲನೆ ಆಯ್ಕೆ ಮಾಡ್ತದೆ ಅಕ್ಕಲ್ನ ಮುಖಾಂತರ ಆರ್ನ ಮುಖಾಂತರ ಕಿನ್ನೆ ಜೋಕ್ಲೆಗೆ ಮುಲ್ಪ ಬಾಲವಾಡಿನ ಆರಂಭ ಮಾಡ್ತದಕ್ಲೆಗೆ ಆಹಾ ಈ ಅಕ್ಷರಾಭ್ಯಾಸನು ಕಲ್ಪಾಯರ ಹಲವಾರು ವರ್ಷ ಮಲ್ತದು 5 ಬಕ್ಕ ಬಾಲವಾಡಿ ಮುಲ್ಪ ಅಂಗನವಾಡಿ ಸ್ಥಾಪನೆ ಆಯ್ನದ ಬಕ್ಕ ಈ ಒಂಜಿ ಅಂಗನವಾಡಿದು ಯುವಕ ಮಂಡಲದ ವತಿತೆ ಕೆಲವು ಅಂಗನವಾಡಿಗೆ ಈ ಜೋಕುలను ಬಂತು ಬರ್ತದೆ 5 ಬಕ್ಕ ಕರ್ಣ 25 ವರ್ಷದ ಇಂಚಿ ಮುಲ್ಪ ಬಡ ವಿದ್ಯಾರ್ಥಿನಕ್ಲೆಗೆ ಅವಳ ಸರ್ಕಾರಿ ಶಾಲೆಡೆ ಕನ್ನಡ ಮೀಡಿಯಂ ಕಲ್ಪನಂಚಿನ ಜೋಕ್ಲೆಗೆ ಬಕ್ಕ ಈ ಪರಿಸರ ಬೇತೆ ರೀತಿಡು ಅವು 300 ಆದಪ್ಪು ಅಮ್ಲಮಗಿರ ಆದಪ್ಪು ಸೋಮೇಶ್ವರ ಕರ್ಮಣ್ಣವರು ಈ ಭಾಗದ ಬೆಲ್ಮ ಈ ಭಾಗದ ಜೋಕ್ಲೆ ಬಡ ವಿದ್ಯಾರ್ಥಿನಕ್ಲೆಗೆ ಪುಸ್ತಕ ವಿತರಣೆ ಅಂಜನೆ ಆರಂಭಡಕ್ಲೆಗೆ ಯೂನಿಫಾರ್ಮ್ ಸರ್ಕಾರಿ ಶಾಲೆ ಸರ್ಕಾರದ ವತಿಗೆ ಯೂನಿಫಾರ್ಮ್ ಇಜ್ಜಾನಪಗ ಯೂನಿಫಾರ್ಮ್ ವ್ಯವಸ್ಥೆ ಅವೇ ರೀತಿ ಕೊಡೆತ ವ್ಯವಸ್ಥೆ ನೇನು ಮಾತ ನಿರಂತರವಾದ ಮಲ್ತೊಂದು 2021 ಇರುವುದು ಈ ಒಂದು ಕೊರೋನಾದ ಈ ಒಂದು ಪುಸ್ತಕ ವಿತರಣೆ ಮಲ್ಪರೆ ಸಾಧ್ಯ ಆತಜಿ ಆಂಡಲ ನೇಕ ಮಾತ ಇಂಕಲು ಈ ಒಂಜಿ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆ ಆದಪ್ಪು ಅತ್ತದಾಕ್ಲೆಗೆ ಕೊಡೆ ವಿತರಣೆ ಆದಪ್ಪು ಸಮವಸ್ತ್ರ ವಿತರಣೆ ಆದಪ್ಪು ಇನ್ನು ಮಾತ ನಿರಂತರ ಮಲ್ತು ಇನಿ 22ನೇ ವರ್ಷಡು ಈ ಒಂಜಿ ಕಾರ್ಯಕ್ರಮನು ಬೀತಂಡು ಇನಿ ಈ ಒಂಜಿ ಕಾರ್ಯಕ್ರಮ ನಡಪಡದ ಈ ಪರಿಸರದ ಮಾತಾ ವಿದ್ಯಾರ್ಥಿಗಳ ಇಲ್ಲದಕ್ಕಲ ಪೋಷಕರೇ ಅಂಚನೆ ಈ ಪರಿಸರದ ಈ ಮೂಜಿ ಗ್ರಾಮದ ದಯಪಂಡಂದು ಗಡಿನಾಡಿನ ಮೂಜಿ ಗ್ರಾಮದ ಒಂಜಿ ಗಡಿ ಪ್ರದೇಶವಾಯಿನ ಪರಮಣ್ಣೂರು ಸೋಮೇಶ್ವರ ಮುನ್ನೂರು ಗಡಿ ಪ್ರದೇಶವಿತ್ತಿನ ಮಾತಾ ವಿಭಾಗದ ದಾನಿನಕುಲು ಸಹಕಾರ ಬಂಧುನಕುಲು ಮಾತೆರ್ಲ ಸಂಪೂರ್ಣ ಇಣಿಮುಟ್ಟ ಸಹಕಾರ ಕೊನ್ನೆರದವರ ಈ ಒಂದು ಕಾರ್ಯಕ್ರಮ ನಿರಂತರವಾಗಿ ನಡುತ್ತೊಂದು ದುಂಬಲ ದಿನಕುಲೆಗಳ ಮಾತೆರ್ನಲ ಮಾತಾರೀತಿದ ಸಹಕಾರನ ಯುವಕ ಮಂಡಲವು ಕೊರ್ದು ಈ ಒಂಜಿ ಸೇವೆ ಮಲ್ಪಣಂಚಿನ ಒಂಜಿ ನೇಕ ಸ್ಫೂರ್ತಿ ಕೊಲ್ಪಣಂಚಿನ ಈ ಪ್ರದೇಶದ ಮಾತಾ ಸಮಾಜದ ಜನಕುಲೆಗಳ ಉಂಡು ಬೋಡು ಕೊರಡು ಪಡೆದ ರೀತಿ ಪಂಡೊಂದು ಈ ಒಂದು ಎಲ್ಲಿಯ ಪ್ರಾಸ್ತಾವಿಕ ವಿಚಾರನು ನಿಖಿಲ ಎದುರು ದೀದು ಎನ್ನ ಪ್ರಾಸ್ತಾವಿಕ ಭಾಷಣನು ಕುಂತವೆ ಮುದ್ದು ಹೃದಯದ ಮುದ್ದು ಮನಸ್ಸದ ಜೋಕುಲು ಅಂಚನೆ ಅಕಲಿನ ಅಪ್ಪಮ್ಮನಕಲು ಮೂಲು ಸೇರಿದ್ದಾರೆ 300 ಯುವಕ ಮಂಡಲ ಹಮ್ಮಿಕೊಂಡಿಂಚಿನ ಇಂಚಿನ ಕಾರ್ಯಕ್ರಮದ್ದು ಈ ಊರದ ವಿದ್ಯಾರ್ಥಿಗಳಿಗೆ ఒక ಪಕ್ಕದ ಗ್ರಾಮದಗಳಿಗೆ ಒಂಜಿ ರೀತಿದ ಸಹಕಾರ ಒಂಜಿ ರೀತಿದ ಪ್ರೋತ್ಸಾಹ ಕೊರಿಲೆ ಕಾಪುಂಡು ಯುವಕ ಮಂಡಲದ ಈ ಕಾರ್ಯ ಶ್ಲಾಘನೀಯ ಐನು ಮುಂದುವರಿಸ ಒಂದು ಪೋಲೆ ಅವೇಲೆಗಿತ್ತಿದೆ ದುಂಬಗಲ ಪುಸ್ತಕ ವಿತರಣೆ ಅತ್ತಂದೆ ಜನಕ್ಲೇನ ಎಲ್ಲೆಲ್ಲ ವಿದ್ಯಾರ್ಥಿಲಿನ ಬೆಳವಣಿಗೆಗೆ ಸಹಕಾರ ಆಪುನಂಚಿನ ಎಲ್ಲೆಲ್ಲ ಕೈಗಾರಿಕೆಗೆ ಪ್ರೋತ್ಸಾಹ ಪೋಪಿನಂಚಿನ ಒಂಜಿ ಎಲ್ಲೆ ಮಟ್ಟದ ಉದ್ಯೋಗದ ತರಬೇತಿ ಈ ರಜತ ಟೈಮುಡು ಹಮ್ಮಿಕೊಂಡ ಒಂಜಿ ರೀತಿಯ ಎಡ್ಡೆ ಪಂಡದ ಎನ್ನ ಭಾವನೆ ಐಗೆ ಬೋಡಿತ್ತಿನ
ಸವಲತ್ತು ಈ ಗ್ರಾಮದಕ್ಕಲು ಕೋರ್ವೇರು ಐಕ್ ಬೊಡಿತಿನ ಸಂಪನ್ಮೂಲ ವ್ಯಕ್ತಿಗಳನ್ನು ನಾಡದು ನಮ್ಮ ಊರದ ಜಮನರಿಗೂ ಸಹಕಾರ ಕೊಂಡ ಅಭಿವೃದ್ಧಿಗಳ ಪೂರಕ ಆಪಣು ಪಣದು ನನ್ನ ಅನಿಸಿಕೆ ಅಪ್ಪ ಅಮ್ಮ ಎಂಕ್ಲಿನ ಬದುಕದ ಒಂಜಿ ಮುಖ್ಯ ಅಂಗ ಅಕ್ಲಿನ ಜೋಕ್ಲೇಗಾದ ಎಂಕ್ಲಿನ ಅಮೂಲ್ಯ ಸಮಯನು ಮೀಸಲಾದ ದೀಪೇರು ಅವೇ ಅಮೂಲ್ಯ ಸಮಯಡು ಈಕಲಿನ ಜೋಕ್ಲಿನ ಅಭಿವೃದ್ಧಿನೂ ತೂವೊಂದು ಐನು ಪ್ರೋತ್ಸಾಹ ಮಂಪೇರು ಇತ್ತದ ಕಾಲೋಡು ಜಂಗಮವಾಣಿ ನಮ್ಮ ಮೊಬೈಲ್ ಅವು ಬತ್ತಿ ಬಕ್ಕ ಮಾತೆರೆಗಳ ಏರೆಗಳ ಪುರ್ಸೋತಿದ್ದಿ ಜೋಕ್ಲೇಡ ಪಾತೆರೇರ ಆ ಒಂಜಿ ಅಡೆ ತಡೆಯನ್ನು ಮೀರ್ದು ಈ ಜೋಕ್ಲೆನ ಎಲ್ಲಿಯ ಈ ಜೋಕ್ಲೆನ ಅಭಿವೃದ್ಧಿ ಗಮನ ಕೊರ್ದು ಅಕ್ಕಲಿಗೆ ಆಯ್ನಾತ್ ಸಮಯ ಮೀಸಲಾದದು ಅಕ್ಲೇನ ಎಡ್ಡೆ ಪ್ರೋತ್ಸಾಹ ಕೊರ್ದು ಅಕ್ಲೇನ ಓದುನ ಕಲ್ಪನ ಶಾಲೆಡ ಆಪಿನ ಚಟುವಟಿಕೆಗಳ ಬಗ್ಗೆ ತೆರೀದು ಅಕ್ಲೇನ ಪ್ರೋತ್ಸಾಹ ಮಂತನ ಆ ಜೋಕುಲು ಅಭಿವೃದ್ಧಿಯಾದ ಸಮಾಜಗೊಂದು ಮಾದರಿ ಆಪೇರು ಪಡೆದು ಎನ್ನ ಭಾವನೆ ಕಲಿಕೆ ನಿರಂತರ ಐನು ಮುಂದುವರಿಸೋ ಒಂದು ಪೋವಡು ಶುರುತ 25 ವರ್ಷ ಸಾಧಾರಣ ಜೀವನದ ಒಂಜಿ ಕಲಿಕೆದ ಅಂಗ ಆ ಟೈಮುಡು ನಮ್ಮ ಆಯ್ನಾತ್ ಆ ವಿಷಯದ ಮಿತ್ತು ಮಾತ್ರ ಫೋಕಸ್ ಒಂಜಿ ಆ ಬಗ್ಗೆ ಮಾತ್ರ ಚಿಂತನೆ ಮಂತೊಂದು ಬೇತೆ ಓಲಾ ವಿಚಾರ ನಂಗೆ ಬೊಡ್ಚಿ ಆ ಟೈಮುಡು ಕಲ್ಪನ ಟೈಮುಡು ಕಲ್ಪುಗ ಒಕ್ಕ ವೈದ್ಯನ ಸಮಯ ನಮ್ಮ ಕಲ್ತದ ಆಯ್ಬೊಕ್ಕದ ಸಮಯ ಸುಖಕರ ಆವುಡು ಪಣದೀತನ ಇತ್ಯದ ಗಮನ ಕ್ರೋಧೀಕರಣ ಮಸ್ತು ಬೋಡಾಪಣು ಜೋಕ್ಲಿಗೆ ಒಂಜಿ ಎರಡು ಪಾತ್ರೆ ಪಣ್ಣ ಇಷ್ಟ ಪಡುವೆ ಸೋಲು ಗೆಲುವು ಪುಟ್ಟನಾಗನೆ ಪಡೆದು ಬತ್ತಿನವ ನಮ್ಮ ಕೆಲಸದ ನಮ್ಮ ಸರಿಯಾದ ಮಂತಡ ಪ್ರತಿ ಕೆಲಸದ ಮಿತ್ತು ಪ್ರಾಮಾಣಿಕ ಪರಿಶ್ರಮ ಇತ್ತಡ ಐಟ ಗೆಲುವು ಖಂಡಿತ ಸಾಧ್ಯ ಅವಕಾಶ ಏಪಲ ಬರ್ಪುಂಡು ಅಂಡ್ ಅವಕಾಶ ಏಪಲ ನೆನಕು ಬೋಡಿತೆ ಲೆಕ್ಕ ಅವು ಆಪುನ ಲೆಕ್ಕ ಇಜ್ಜಿ ಹೊರವರ ಆಂಡ ನಿರಂತರ ಅವಕಾಶಗಳು ಬರುವುದೇ ಉಪ್ಪುಡು ಒಂಜತ್ತು ದಿನ ನಮ್ಮ ಅವಕಾಶನ ಸದುಪಯೋಗವಂತದ್ದು ನಮ್ಮ ಗುರಿ ತೀರ್ನ ಒಂಜಿ ಯೋಜನೆ ಮಂತು ನೋಡು ಪ್ರೋತ್ಸಾಹ ಸಾರ್ವಜನಿಕರು ಹಿಡಿದು ಬೋಡು ಇಲ್ಲಡ್ದು ಬೋಡು ಊರು ದಕ್ಕಲು ಹಿಡಿದು ಬೋಡು ಏರಾಣಲ ಒಂಜಿ ಎಡ್ಡೆ ಕೆಲಸ ಮಂತನ ಅಕ್ಲೇನ ಬೆರಿತಟ್ಟಗ ಅಕ್ಲೇನ ಪ್ರೋತ್ಸಾಹ ಮಂಪುಗ ಅಕ್ಲೇನ ಬೆಳವಣಿಗೆಗೆ ನಮ್ಮಲ ಒಂಜಿ ಪಾಲಾಕ ಪಣದ ಏನ ಆಶಯ ನಮ್ಮ ಊರದ ಯುವಕ ಮಂಡಳಿಗಳು ಈ ರೀತಿಯ ಕಾರ್ಯಕ್ರಮ ಮಂತೊಂದು ಈ ಊರದ ಪ್ರದೇಶದ ಸರ್ವ ಜನರ ಅಭಿವೃದ್ಧಿಗೆ ಒಂದು ಪೂರಕವಾದ ಬೆಲೆ ಮಂಪುನಂಚಿನ ಈ ಕೆಲಸ ಭಾರಿ ಎಡ್ಡೆ ತೋಜೊಂದುಂಡು ಇಂಚನೆ ದುಂಬಗಲ ಈ ಊರದ ಅಭಿವೃದ್ಧಿಗೆ ಮೊತ್ತ ಸದಸ್ಯರು ಒಕ್ಕ ಕಾರ್ಯಕಾರಿ ಸಮಿತಿ ಬೇಕಲು ಅಧ್ಯಕ್ಷರು ಕೋಶಾಧಿಕಾರಿ ಒಬ್ಬ ಮುಖ್ಯ ಮಾರ್ಗದರ್ಶಿ ಇತ್ತಿನ ಕೃಷ್ಣಪ್ಪ ಸಾಲಿ ಅನ್ರು ಮುಕ್ಕಲೇನ ಮುತುಬರ್ಜಿಡು ನಲ್ಲನ ದುಂಬು ಬರಡು ಒಂದು ಆಶಿಸ ಒಂದು ಎನ್ನ ಈ ಸಭೆಗೆ ಲಿತ್ತಿನಿಕ್ ಅವಳು ರಡ್ಡು ಪಾತ್ರ ಅವಕಾಶ ಕೊಡ್ನಿಕ್ ಸರ್ವೇರಿಗಳ ಧನ್ಯವಾದಗಳು ನಮಸ್ತೆ. ಈ 300 ಯುವಕ ಮಂಡಳಿ ಈ ಒಂದು ವಿನೂತನವಾದಂಥ ಉತ್ತಮವಾದಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಸಂಘದ ಗೌರವಾನ್ವಿತ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೈ ಜೋಡಿಸಿರ್ತಕ್ಕಂಥ ಎಲ್ಲ ಮಹಾನುಭಾವರಿಗೂ ಈ ವೇದಿಕೆ ಮೂಲಕ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಗೌರವಾನ್ವಿತ ಅಧ್ಯಕ್ಷರು, ಗೌರವಾನ್ವಿತ ಗೌರವ ಅಧ್ಯಕ್ಷರು ಶ್ರೀ ರಾಮಚಂದ್ರ ಅವರು, ನೋಟ್ರಿ ವಕೀಲರು, ಕೃಷ್ಣ ಶೆಟ್ಟರ್ ಸರ್ ಅವರೇ, ದಯಾನಂದ್ ಸರ್ ಅವರೇ, ಕೆ ಪಿ ಸುರೇಶ್ ಸರ್ ಅವರೇ, ಧೀರಜ್ ಶೆಟ್ಟಿ ಅವರೇ ಮತ್ತು ಎಲ್ಲ ಗೌರವಾನ್ವಿತ ಈ ಸಮಾರಂಭದ ಪದಾಧಿಕಾರಿಗಳೇ,
ನಿಜವಾಗ್ಲೂ ಬಹಳ ಸಂತೋಷ ಆಗುತ್ತೆ. ನಾನು ಈ ಸರ್ಕಾರಿ ಪ್ರೌಢಶಾಲೆ ಬೊಬ್ಬುಕಟ್ಟೆಯ ಮುಖ್ಯ ಶಿಕ್ಷಕನಾಗಿ ಕಳೆದ 1 ವರ್ಷದಿಂದ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಇಂಥ ಒಂದು ಸಮಾರಂಭವನ್ನು ನಾವು ಮುನ್ನೂರು ಯುವಕ ಮಂಡಳಿ ಇಲ್ಲಿ MG ಸಭಾಂಗಣದಲ್ಲಿ ನಾವು ಒಂದು ಪುಸ್ತಕ ವಿತರಣೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ತಾವು ಬರಬೇಕು ಅಂದ ತಕ್ಷಣ ನನಗೆ ಒಂದು ಸ್ವಲ್ಪ ಗಾಬರಿ ಆಯಿತು. ಇದೇನಪ್ಪ, ಒಂದು ಸಣ್ಣ ಶಾಲೆಯ ಮುಖ್ಯ ಶಿಕ್ಷಕರನ್ನ ಇಂಥ ಒಂದು ದೊಡ್ಡ ಸಮಾರಂಭಕ್ಕೆ ಕರೀತಾ ಇದ್ದಾರೆ ಅಂದಾಗ ಸರ್ ಅವರು ಹೇಳಿದ್ರು, ಸರ್ ನಿಮ್ಮ ಶಾಲೆ ಶಿಕ್ಷಕರು ಮತ್ತು ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಉದ್ಯೋಗಗಳ ಬಗ್ಗೆ ನಮಗೆ ಅಪಾರವಾದ ಗೌರವ ಇದೆ. ಕಾರಣ ಇಷ್ಟೇನಪ್ಪ ಅಂದರೆ ಉತ್ತಮವಾದ ಫಲಿತಾಂಶವನ್ನು ನಿಮ್ಮ ಶಾಲೆಯಿಂದ ಕೊಡ್ತಾ ಇದ್ದೀರಿ, ಅದು ಮೊದಲನೇದು. ಎರಡನೇದಾಗಿ ನೀವು ಬಂದ ಮೇಲೆ ನಿಮ್ಮ ನೇತೃತ್ವದಲ್ಲಿ ಶಿಕ್ಷಕರನ್ನ ಒಳಗೊಂಡಂತೆ ಸುತ್ತಮುತ್ತಲಿನ ಬೆಳ್ಮ, ಬಗಂಬಿಲ, ನಮ್ಮ ದೇರಳಕಟ್ಟೆ, ನಮ್ಮ ಕುತ್ತಾರು, ಮುನ್ನೂರು, ಪಿಲ್ಲಾರು, ಈ ರೀತಿ ಹಲವಾರು ರಿಮೋಟ್ ಪ್ರದೇಶಗಳಿಗೆ ತಾವು ಮಕ್ಕಳನ್ನ ಭೇಟಿ ಮಾಡಿ ಮಕ್ಕಳನ್ನ ಶಾಲೆಗೆ ಸೇರಿಸ್ಕೊತಾ ಇದ್ರಿ. ಇದು ನಮಗೆ ಅತ್ಯಂತ ಸಂತೋಷಕರವಾದ ವಿಷಯ ಅಂತ ಹೇಳಿ ಗೌರವಾನ್ವಿತ ಅಧ್ಯಕ್ಷರು ನಮಗೆ ಹೇಳಿದ್ರು. ಆಗ ಬಹಳ ಖುಷಿ ಆಯಿತು ನನಗೆ. ನಾನು ಮೂಲತಃ ಹಾಸನದವನು. ಅಲ್ಲಿಂದ ಪ್ರಮೋಷನ್ ಆಗಿ ಇಲ್ಲಿ ಬಂದಾಗ ಯಾವುದೇ ಅಲ್ಲಿ ನಮಗೆ ಸ್ಥಳ ಇರಲಿಲ್ಲ. ಇಲ್ಲಿ ಮಂಗಳೂರಲ್ಲಿ ಹೇಗೆ ಕೆಲಸ ನಿರ್ವಹಿಸೋದು ಅಂತಕ್ಕಂಥ ಸ್ವಲ್ಪ ಗಾಬರಿ ಆಯಿತು. ಕಾರಣ ಇಷ್ಟೇ, ಮಂಗಳೂರು ಮತ್ತು ಉಡುಪಿ ಅಂದರೆ ನಮ್ಮ ರಾಜ್ಯದಲ್ಲಿ ಅತ್ಯಂತ ಶ್ರೇಷ್ಠ ಜಿಲ್ಲೆಗಳು ಶೈಕ್ಷಣಿಕವಾಗಿ ಅಂತಕ್ಕಂಥ ಒಂದು ಆಗ್ಲಿಂದನೂ ಹೆಸರು ಬಂದಿದೆ. ಇಂಥ ಒಂದು ಉನ್ನತ ಮಟ್ಟದ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ಬುದ್ಧಿಜೀವಿಗಳನ್ನ ಒಳಗೊಂಡಿರ್ತಕ್ಕಂಥ ಜಿಲ್ಲೆಯಲ್ಲಿ ನಾವು ಹೊರಗಿನವರು ಇಲ್ಲಿ ಬಂದು ಕೆಲಸ ನಿರ್ವಹಿಸ್ತಕ್ಕಂಥದ್ದು ನಮ್ಮದೊಂದು ಸೌಭಾಗ್ಯ. ನಾವು ಕೇವಲ ವಾರ್ತೆಗಳಲ್ಲಿ, ವೃತ್ತಪತ್ರಿಕೆಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಮಾತ್ರ ಮಂಗಳೂರು ಪಟ್ಟಣ, ಉಡುಪಿ ಪಟ್ಟಣದ ಬಗ್ಗೆ ನಾವು ತಿಳ್ಕೊಂಡಿರ್ತೇವೆ. ಕಳೆದ ವರ್ಷದಿಂದ ನಾವು ಇಲ್ಲಿ ಮೂಲತಃ ಇಲ್ಲೇ ಕೆಲಸ ಮಾಡೋದ್ರಿಂದ ಈ ಒಂದು ಜನ, ಸಂಸ್ಕೃತಿ, ವಿದ್ಯಾ ಮತ್ತು ಈ ರೀತಿ ಹಲವಾರು ಕಾರ್ಯಕ್ರಮಗಳ ಬಗ್ಗೆ ಅತ್ಯಂತ ಹೆಮ್ಮೆ ಅನಿಸ್ತದೆ. ನಿಜವಾಗ್ಲೂ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥವರು ಸರ್, ನಮ್ಮ ಸಂಸ್ಥೆ ಪರವಾಗಿ ನಿಮಗೆ ಚಿರಋಣಿಯಾಗಿರ್ತೇವೆ. ಮತ್ತು ಮುಂದಿನ ದಿವಸಗಳಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನೀವು ನನ್ನನ್ನು ತೊಡಗಿಸ್ಕೋಬಹುದು. ನಮ್ಮ ಕೈಯಿಂದ ಆದಷ್ಟು ಸೇವೆಗಳನ್ನು ನೀಡಲಿಕ್ಕೆ ನಾನು ಬದ್ಧನಾಗಿರ್ತೇನೆ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗುತ್ತೆ ಸರ್. ವಿಶೇಷವಾಗಿ ಕಳೆದ ವರ್ಷ ನಮ್ಮಲ್ಲಿ SSLCಯಲ್ಲಿ ಡಿಸ್ಟಿಂಕ್ಷನ್ಸು, ಫಸ್ಟ್ ಕ್ಲಾಸು, ಹಲವಾರು ಶ್ರೇಣಿಗಳು ಬಂದಿದೆ. ಅದಕ್ಕೆ ನಾವು ಕೂಡ ಕ್ಯಾಶ್ ಪ್ರೈಸನ್ನು ನೀಡ್ತಾ ಇದ್ದೇವೆ. ಸುಮಾರು 10,000 ರೂಪಾಯಿಗಳನ್ನು ವೈಯಕ್ತಿಕವಾಗಿ, ಮೊದಲನೇ ಬಹುಮಾನ ಪಡೆದಂಥ ವಿದ್ಯಾರ್ಥಿಗೆ 5,000, ದ್ವಿತೀಯ ಬಹುಮಾನವನ್ನು 3,000, ತೃತೀಯ ಬಹುಮಾನವನ್ನು 2,000, ಹಾಗೆ ಹಲವಾರು ಬಹುಮಾನಗಳನ್ನ ನಮ್ಮ ಶಾಲೆಯಿಂದ ನೀಡ್ತಾ ಇದ್ದೇವೆ. ಇನ್ನು 2 ನಿಮಿಷ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ, ಅನ್ಯತಾ ಭಾವಿಸಬಾರ್ದು. ಇನ್ನು ಗೌರವಾನ್ವಿತ ನಮ್ಮ ಎಲ್ಲ ಮುಖ್ಯಸ್ಥರು ಇದ್ದಾರೆ. ಸ್ನೇಹಿತರೆ, ಮಾರ್ಚ್ ಬಂದ ತಕ್ಷಣ ಪೋಷಕರಲ್ಲಿ ಕಳವಳ. ನಮ್ಮ ಮಗು ಹೇಗೆ ಬರೀತಿದೆ SSLC ಎಕ್ಸಾಮ್ನ. ಫೆಬ್ರವರಿ ಪ್ರಿಪರೇಟರಿ ಸ್ಟಾರ್ಟ್ ಆದಾಗ ನಮ್ಮ ಪೋಷಕರಿಗೆ ಎಚ್ಚರಿಕೆ ಆಗುತ್ತೆ. ಓ, ನನ್ನ ಮಗು ಏನು ಮಾಡ್ತಾ ಇದೆ, ಓದ್ತಾ ಇದೆಯಾ ಇಲ್ವಾ, ಏನು ಮಾಡಬೇಕು ಅಂತಕ್ಕಂಥ ಒಂದು ಆತಂಕ ಉಂಟಾಗುತ್ತೆ ಪೇರೆಂಟ್ಸ್ಗೆ ನಮ್ಮ ಆ ಭಾಗದಲ್ಲಿ. ಆದರೆ ಈ ಭಾಗದಲ್ಲಿ ನಿರಂತರವಾಗಿ ಪೋಷಕರು ಶಾಲೆಗೆ ಬರ್ತಾರೆ, ಮಕ್ಕಳ ಕಲಿಕೆಯನ್ನು ಪ್ರಶ್ನೆ ಮಾಡ್ತಾರೆ, ಶಿಕ್ಷಕರ ಜೊತೆ ಸಂವಾದ ಮಾಡ್ತಾರೆ. ಒಂದು ಒಳ್ಳೆ ಉತ್ತಮ ವಾತಾವರಣ ಇದೆ. ಇದನ್ನು ನಾವು ಅಲ್ಲಿ ಕೇಳಿದಾಗ ಇದು ನಿಜನೋ ಇಲ್ವೋ ಅಂತ ಇತ್ತು. ಸ್ವ ಅನುಭವ ಆದಾಗ, ನಾನು ನನ್ನ ಸ್ನೇಹಿತರಿಗೆ ಹೇಳಿದಾಗ ಬಹಳ ಖುಷಿ ಪಡ್ತಕ್ಕಂಥದ್ದು. ತದನಂತರ ಈ ಏಪ್ರಿಲ್ ಬಂದಾಗ ಮಕ್ಕಳಿಗೆ ಬಹಳ ಎಂಜಾಯ್ ಸರ್. ಏಪ್ರಿಲ್ ಮೇ ಬಂದರೆ ಮಕ್ಕಳಿಗೆ ರಜಾ ಅಂತಕ್ಕಂಥ ಮಜಾ ಬಹಳ ಇದೆ. ಆದರೆ ಜೂನ್ ಪ್ರಾರಂಭ, ಮೇ ಪ್ರಾರಂಭ ಆಗ್ತಿದ್ದಾಗಲೇ ನಮ್ಮ ಈ ವಿಷಯ ಬಹಳ ಮುಖ್ಯ, ದಯವಿಟ್ಟು ಪೋಷಕರು ಕೇಳಿಸ್ಕೋಬೇಕು. ಮತ್ತೊಮ್ಮೆ ಹೇಳ್ತೀನಿ, ಮೇ ಅಂತ್ಯ ಮತ್ತು ಜೂನ್ ಪ್ರಾರಂಭದಲ್ಲಿ ನಮ್ಮ ಪೋಷಕರು ಕಕಾಬಿಕ್ಕಿ ಆಗ್ತಾರೆ. ಕಾರಣ ಏನಪ್ಪ ಅಂದರೆ, ನನ್ನ ಮಗುವನ್ನು ಯಾವ ಶಾಲೆಗೆ ನಾನು ಮುಂದೆ ದಾಖಲೆ ಮಾಡಬೇಕು. ಸಾಕಷ್ಟು ಶಾಲೆಗಳಿವೆ ಮಂಗಳೂರಿನಲ್ಲಿ, ಶಿಕ್ಷಣದ ಒಂದು ಕಲ್ಪತರು. ಮಂಗಳೂರು, ಉಡುಪಿ ಅಂದರೆ ನಮ್ಮ ಆ ಭಾಗದಲ್ಲಿ ಹಳೆ ಮೈಸೂರನ್ನ ನಾವು ಕಲ್ಪತರು ಅಂತ ಹೇಳ್ತೀವಿ. ಈ ಭಾಗದಲ್ಲಿ ಶಿಕ್ಷಣಕ್ಕೆ ನಿಮಗೆ LKG ಇಂದ ಹಿಡಿದು ಉನ್ನತ ವ್ಯಾಸಂಗಕ್ಕೆ ಮಂಗಳೂರು ಅತ್ಯಂತ ಕಲ್ಪತರು, ಕಾಮಧೇನು ಇದ್ದಾಗೆ ಶಿಕ್ಷಣಕ್ಕೆ. ಆದರೆ ಇದು ಎಲ್ಲ ಪೋಷಕರಿಗೂ ಸಾಧ್ಯ ಆಗುತ್ತಾ? ಸಾಧ್ಯವಿಲ್ಲ. ಕಾರಣ ಏನಪ್ಪ ಅಂದರೆ ಡೊನೇಷನ್ ಅವಳಿ. ನನ್ನ ಮಗುವಿಗೆ ಉನ್ನತ ಶಿಕ್ಷಣ ಬೇಕು ಅಂತ ಹೇಳಿ ಪ್ರಾರಂಭದಲ್ಲೇ 30,000, 40,000, 50,000, 1 ಲಕ್ಷದವರೆಗೆ LKG ಮಗುಗೆ ಡೊನೇಷನ್ ಕೊಡ್ತಕ್ಕಂಥ
ಪ್ರಸಂಗವನ್ನು ನಾನು ನೋಡಿದ್ದೇನೆ. ಯಾಕೆಂದ್ರೆ ನನ್ನ ಮಗುವನ್ನು ನಾನು ಕೂಡ ಸರ್ಕಾರಿ ಶಾಲೆಯಲ್ಲೇ ಸೇರಿಸಿದ್ದೇನೆ. ನೋಡಿ, ಈ ವಿಚಾರವನ್ನು ನೀವು ಬಹಳ, ನನ್ನ 2 ಮಕ್ಕಳನ್ನು ನಾನು ಸರ್ಕಾರಿ ಶಾಲೆಯಲ್ಲೇ ಸೇರಿಸಿದ್ದೇನೆ. ಸರ್ಕಾರಿ ಶಾಲೆಯಲ್ಲಿ ಕೆಲಸ ನಿರ್ವಹಿರ್ತಕ್ಕಂಥ ಶಿಕ್ಷಕರು ಉತ್ತಮವಾದ ಶಿಕ್ಷಕರು. ಖಾಸಗಿ ಶಾಲೆಯಲ್ಲಿ ಇದ್ದಾರೆ, ಇಲ್ಲ ಅಂತ ಹೇಳಲ್ಲ. ಆದರೆ ನೀವು ಹಾಸಿಗೆ ಇದ್ದಷ್ಟು ಕಾಲು ಚಾಚುವಂತಕ್ಕಂಥ ಒಂದು ಮನೋಭಾವನ ನೀವು ಬೆಳೆಸ್ಕೋಬೇಕು. ಯಾಕಪ್ಪ ಅಂದ್ರೆ ನಮ್ಮ ಶಾಲೆಯಲ್ಲಿ ಒಳ್ಳೆ ಶಿಕ್ಷಕರಿದ್ದಾರೆ. ಸುತ್ತಮುತ್ತಲ ಎಲ್ಲ ಶಾಲೆಗಳಲ್ಲಿ, ಯಾವುದೇ ಶಾಲೆ ಇರಲಿ, ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ನೀವು ಉತ್ತಮ ವ್ಯಾಸಂಗ, ಕಂಪ್ಯೂಟರ್ ಆಧಾರಿತ ಸೈಕಲ್ ಕೊಡ್ತೇವೆ, ಪುಸ್ತಕ ವಿತರಣೆ ಮಾಡ್ತೇವೆ, ಸ್ಕಾಲರ್ಶಿಪ್ ಕೊಡ್ತೇವೆ, ಸಮವಸ್ತ್ರವನ್ನು ಕೊಡ್ತೇವೆ, ಮತ್ತೆ ಇಸ್ಕಾನ್ ಅಂತಕ್ಕಂಥ ಒಂದು ಟ್ರಸ್ಟಿಂದ ಸುಸಜ್ಜಿತವಾದ ರುಚಿಕರವಾದಂಥ ಭೋಜನ ವ್ಯವಸ್ಥೆಯನ್ನು ನಮ್ಮ ಶಾಲೆಯಲ್ಲಿ ಮಾಡ್ತೇವೆ. ಈಗ ನೀವು ಹೇಗೆ ನಮ್ಮ ಶಾಲೆಗೆ ನಿಮ್ಮ ಮಕ್ಕಳನ್ನು ದಾಖಲು ಮಾಡಬಾರ್ದು? ನಮ್ಮ ಶಾಲೆಯಲ್ಲಿ 130 ಮಕ್ಕಳು ಓದ್ತಾ ಇದ್ದಾರೆ, ಬಹಳ ಸಂತೋಷ. ಆದರೆ ಈಗ ಗೌರವಾನ್ವಿತ ಶಾಸಕರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ನಾನು ಅವ್ರ ಮುಂದೆ ಒಂದು ಬೇಡಿಕೆ ಇಡಬೇಕಿತ್ತು. ನೋಡಿ, ಸುತ್ತಮುತ್ತಲಿನ ಪೋಷಕರು ಖಾಸಗಿ ಶಾಲೆಗಳಿಗೆ ನೀವು ಇಂಗ್ಲಿಷ್ ಮಾಧ್ಯಮದ ವ್ಯಾಮೋಹದಿಂದ 40 ರಿಂದ 50 ಸಾವಿರ ಕೊಟ್ಟು ಸೇರಿಸ್ತಾ ಇದ್ದೀರಿ. ನಾವು ಕೂಡ ಪ್ರಸಕ್ತ ವರ್ಷದಲ್ಲೇ ಇಂಗ್ಲಿಷ್ ಮಾಧ್ಯಮವನ್ನು ತೆರೆಯೋಣ ಅಂತ ನಾನು ಶಾಸಕರಿಗೆ ಮತ್ತು ಈ ಯುವಕ ಮಂಡಲದ ವೇದಿಕೆ ಗೌರವಾನ್ವಿತ ಎಲ್ಲ ಟ್ರಸ್ಟ್ನವ್ರ ಮುಖಾಂತರ ಪ್ರೆಷರ್ ಹಾಕಬೇಕು ಅಂತ ನಾನು ಒಂದು ಆಸೆ ಇತ್ತು. ಗೌರವಾನ್ವಿತ ಶಾಸಕರು ಬಂದಾಗ ತಾವೆಲ್ಲರೂ ಈ ಧ್ವನಿಯನ್ನು ಎತ್ತಿ, ನಮ್ಮ 40-50 ವರ್ಷದ ಕಟ್ಟಡ ಮುರಿದು ಬೀಳುವ ಸ್ಥಿತಿಯಲ್ಲಿದೆ. ನಾವೆಲ್ಲರೂ ಸಮಯ ಪ್ರಜ್ಞೆಯಿಂದ ನಾವೀಗಾಗಲೇ DC ಅವ್ರನ್ನ, AC ಅವ್ರನ್ನ, CS ಅವ್ರನ್ನ, ಖಾದರ್ ಸಾಹೇಬ್ರವ್ರನ್ನ ಎಲ್ಲ ರೀತಿಯಲ್ಲೂ ಸಂಪರ್ಕಿಸಲಾಯಿತು. ಆದರೆ ಅದೊಂದು ಕಟ್ಟಡ ಬೀಳ್ತಕ್ಕಂಥ ಸಂದರ್ಭ ಬಂದಿದೆ. ಈ ಒಂದು ವೇದಿಕೆ ಮೂಲಕ ಮತ್ತೊಮ್ಮೆ ಅವರಿಗೆ ಮನವರಿಕೆ ಮಾಡ್ತಾ ಅಂತಕ್ಕಂಥ ಒಂದು ಸಂದರ್ಭ ಇಲ್ಲಿ ಒದಗಿ ಬಂದಿತ್ತು. ಗೌರವಾನ್ವಿತ ಶಾಸಕರು ಇನ್ನೂ ಆಗಮಿಸಬಹುದು. ಮುಂದೆ ಮಾತಾಡ್ತಕ್ಕಂಥ ನಮ್ಮ ವೇದಿಕೆಯಲ್ಲಿ ಇರ್ತಕ್ಕಂಥ ಗೌರವಾನ್ವಿತರು ಈ ಮಾತನ್ನು ಅವರಿಗೆ ಹೇಳಬೇಕು ಅಂತ ಕೇಳ್ಕೊಳ್ತಾ, ದಾನಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ದಾನ ಅನ್ನದಾನ. ಮೊದಲು ಹೊಟ್ಟೆ ಹಸಿವು, ತದನಂತರ ರಕ್ತದಾನ, ನೇತ್ರದಾನ, ಹಾಗೆ ಅಂಗಾಂಗಗಳ ದಾನ. ಅದಕ್ಕೂ ಮಿಗಿಲಾಗಿ ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಒಂದು ನೆನಪು ಬರ್ತದೆ ನನಗೆ. ಈ ದೇಶದಲ್ಲಿ ಬುದ್ಧ, ಗಾಂಧೀಜಿ, ಸುಭಾಷ್ ಚಂದ್ರ ಬೋಸು, ನೇತಾಜಿಯವರು, ಕಿತ್ತೂರು ರಾಣಿ ಚೆನ್ನಮ್ಮ, ಎಂತೆಂಥ ಮಹಾನ್ ಅವರ ಹೆಸರುಗಳು ಇಲ್ಲಿ ನಮ್ಮಲ್ಲಿ ಉಳಿಸಿ ನಮ್ಮನ್ನು ಬೆಳೆಸಿದ್ದಾರೆ. ಅಂಬೇಡ್ಕರ್ ಓದ್ತಿರ್ತಕ್ಕಂತಹ ಸಂದರ್ಭದಲ್ಲಿ ಅವರಿಗೆ ಪುಸ್ತಕವನ್ನು ಕೊಡ್ತಾ ಇರಲಿಲ್ಲ, ಮತ್ತೆ ಶಾಲೆಗೆ ಸೇರಿಸ್ತಿರ್ಲಿಲ್ಲ. ಆದರೆ ಕಾಲ ಬದಲಾಗಿದೆ ಮಕ್ಕಳೀಗ. ನೋಡಿ, ಇಲ್ಲಿ ಎಲ್ಲ ವರ್ಗದ ಜನವನ್ನು ನಮ್ಮ ಯುವಕ ಮಂಡಲ ಆಹ್ವಾನ ನೀಡಿದೆ. ನೋಡಿ, ಎಂಥ ಸುಸಂದರ್ಭ. ನಿಮಗೆ ಇವತ್ತು ಪುಸ್ತಕವನ್ನು ಕೊಡ್ತಾ ಇದ್ದಾರೆ. ಅವರಿಗೆ ನಾವು ಜೋರಾಗಿ ಒಂದು ಚಪ್ಪಳೆಯನ್ನು ನಮ್ಮ ಇವರಿಗೆ ಸಾಗಿಸ್ಬೇಕು. ಹಲವಾರು ಜ್ಞಾನಿಗಳು ಮರದ ಹಲಗೆಯ ಮೇಲೆ, ಮರಳಿನ ಮೇಲೆ, ಮಣ್ಣಿನ ಮೇಲೆ ಬರೀತಕ್ಕಂಥ ಸಂದರ್ಭ ಇತ್ತು. ಇವತ್ತು ನಮ್ಮ ವಿದ್ಯಾರ್ಥಿಗಳು ಪುಸ್ತಕವನ್ನು ಉಪಯೋಗಿಸಿ, ಪುಸ್ತಕವನ್ನು ಬಳಸಿ ಮುಂದೆ ಈ ಸಂದರ್ಭದಲ್ಲಿ ನನಗೆ ಇನ್ನೊಂದು ಬಹಳ ಹೆಮ್ಮೆಯಾದ ವಿಷಯ. ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚಿಸುವಾಗ ಸರ್, ನಮ್ಮ ಈ ಭಾಗದ ಕರಾವಳಿ ಭಾಗದ, ನಿನ್ನೆ ಉದಯವಾಣಿ ಪತ್ರಿಕೆಯಲ್ಲಿ ಬಂದಿ ನೋಡಿ, ಕರಾವಳಿ ಭಾಗದ 5 ಮುತ್ಸದ್ದಿಗಳು ರಾವ್, BN ರಾವ್, ಕಾಮತ್, ವಿಜಯ್ ಅವರು ಮತ್ತು ಶರ್ಮಾ ಅವರು ಅಂಬೇಡ್ಕರ್ ಜೊತೆಗೆ ಸಂವಿಧಾನ ರಚನಾ ಸಮಿತಿಯಲ್ಲಿ ಕೆಲಸ ಮಾಡಿದ್ದಾರೆ. ಇದು ಅತ್ಯಂತ ಪಾವಿತ್ರ್ಯತೆಯನ್ನ ನಮ್ಮ ಈ ನಾಡು ತೋರಿಸ್ತದೆ. ನಮ್ಮ ಈ ಕರಾವಳಿ ಅಂದ್ರೆ ಆ ಕಾಲದಲ್ಲೇ ನಮಗೆ ಅಂಬೇಡ್ಕರಿಂದ ಮೆಚ್ಚುಗೆಯನ್ನು ಪಡೆದವರು, ಅವರಿಂದ ಸಹಾಯವನ್ನು ಪಡೆದಂತಕ್ಕಂಥವ್ರು ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಈ ಒಂದು ಬೃಹತ್ ಸಮಾರಂಭಕ್ಕೆ ನಮ್ಮ ಸಂಸ್ಥೆಯಿಂದ ನನ್ನನ್ನು ಗುರುತಿಸಿ ಒಂದೆರಡು ಮಾತಾಡಲಿಕ್ಕೆ ಮತ್ತೆ ವಿಷಯಗಳನ್ನ ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಗೌರವಾನ್ವಿತ ಎಲ್ಲ ಪದಾಧಿಕಾರಿಗಳಿಗೆ ನಮಸ್ಕರಿಸ್ತಾ ಧನ್ಯವಾದಗಳು. ಶ್ರೀ ಮಹೇಶ್ ಬಾಬು, ಮುಖ್ಯ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಬಾಬುಕಟ್ಟಿ ಇವರಿಗೆ. ಈಗ ಪುಸ್ತಕ ವಿತರಣಾ ಕಾರ್ಯಕ್ರಮವನ್ನು ಸಾಂಕೇತಿಕವಾಗಿ ಉದ್ಘಾಟನೆ ಮಾಡಬೇಕು. ಈ ಕಾರ್ಯಕ್ರಮವನ್ನು ಶ್ರೀ ಮಹೇಶ್ ಬಾಬು, ಮುಖ್ಯ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಬಾಬುಕಟ್ಟಿ ಇವರು ನಡೆಸಿಕೊಡಬೇಕಾಗಿ ವಿನಂತಿಸ್ತೇನೆ. ಈಗ ಸಾಂಕೇತಿಕವಾಗಿ ಈ ಕಾರ್ಯಕ್ರಮ ವಿನಂತಿಸ್ತೇನೆ. ವಿದ್ಯಾರ್ಥಿ ಹೆಸರು ಪ್ರಜ್ಞಾ ಬಾಬುಕಟ್ಟೆ.
ವರ್ಷ ಪ್ರತಿ ವರ್ಷ ನಮ್ಮ 300 ಯುವಕ ಮಂಡಲವಾದ ಈ ಪರಿಸರದ ವಿದ್ಯಾರ್ಥಿನಿಯರು ಬಡ ವಿದ್ಯಾರ್ಥಿನಿಯರು ನಾನು ಬರ್ತಾರೆ ಪುಸ್ತಕ ವಿತರಣೆ ಕಾರ್ಯಕ್ರಮ ಮಾಡೋದಿಲ್ಲ. ಅಂಚನೆ ಈ ಕಾರ್ಯಕ್ರಮ ಬರ್ತದೆ ಮಸ್ತ್ ಜನ ವಿದ್ಯಾರ್ಥಿಗಳು ಪುಸ್ತಕ ತಂದ್ಬೋದಾರೆ. ಅಂಚನೆ ಜೊತ್ತೊಂದು ಬೈನ ಪುಸ್ತಕನು ಐನ ಸರಿಯಾದ ಉಪಯೋಗ ಮಾಡ್ತದೆ. ದುಂಬಗು ಅಕಲ್ಲ ಎಡ್ಡೆ ಕಲ್ತದು ಅಕ್ಲಿಗಳ ಕೆಲಸ ಸಿಕ್ಕದು ಅಕಲ್ನ ಬೊಕ್ಕರಿಗೆ ಸಹಾಯ ಸಹಕಾರ ಮಲ್ಪಂಚಿ ಒಂಜಿ ಎಡ್ಡೆ ಗುಣ నేను ಬೆಳೆಸೋಣಿಗಳು ದಯಪಂಡ ಒರಿಯಾರ್ದು 10 ಜನಕ್ಕೂ 10 ಜನಕ್ಕೂ 100 ಜನಕ್ಕೂ ಈ ಸಹಕಾರ ಬರೋಡು ಮಾತ ಪಾಪದಗಳಿಗೆ ಸಹಾಯ ಆವಡು ಅಂಚದೊಂದು ಮಾತೆಲ್ಲ ಜೊತನ ಪುಸ್ತಕವನ್ನು ಸರಿಯಾದ ಉಪಯೋಗ ಮಾಡ್ತದೆ ಇನ್ನು ಸರಿಯಾದ ಕಲ್ತದು ನಿಖಲು ಎಡ್ಡೆ ಆದ ನಿಖಲು ಕೆಲಸ ಸಿಕ್ಕದು ಪಾಪದ ಬಾಕಿದ ಪಾಪದಗಳಿಗೆ ಹೆಲ್ಪ್ ಸಹಕಾರ ಮಲ್ಪೋಡು ಅಂಜಿನ ಆ ಸಹಕಾರ ಮಂತನ ಮಾತ್ರ ನಿಖಿಲ್ ಜೊತನ ಪುಸ್ತಕದ ಪ್ರತಿಫಲ ಎಂಕಲ್ ಕೊರೋನೆಗೆ ಸಾರ್ಥಕ ಆನಂದ ಲೆಕ್ಕ ಅಂಚದ ಪ್ರತಿ ವಿದ್ಯಾರ್ಥಿಲ್ಲ ಈ ಪುಸ್ತಕದ ಸದುಪಯೋಗ ಪಡೆಯ ಪ್ರತಿ ವಿದ್ಯಾರ್ಥಿಲ್ಲ ನನ್ನ ದುಂಬುಗು ಬಕ್ಕರಿಗೆ ಸಹಕಾರ ಮಲ್ಪಲೆ ಬಕೊಂಜಿ ಕಲ್ಪನ ಬಾಪದ ಕಲಿತ ಅಕ್ಲೆ ಸಹಕಾರ ಮಲ್ಪಲೆ ಸಹಾಯ ಮಲ್ಪಲೆ ಅಂಚಿನ ಒಂಜಿ ಗುಣ ನಿಖಿಲ್ ಒಬ್ಬಾಡು ಅಂಚನೆ ಪೋಷಕರ್ಲ ಅಂಚನೆ ಅಕಲೆ ಇದು ಕೊನೆಯ ಪುಸ್ತಕನು ಅಕಲ್ ದಾಲ ವೇಸ್ಟ್ ಮಲ್ ಬಂದಕ ದಾಲ ಹಾಲ್ ಮಲ್ ಬಂದಕ ಐನು ಸರಿಯಾದ ಜಾಗೃತಿ ಇರ್ತಿದ್ದು ಮಾತೆರಗಲ ಒಂಜಿ ಎಡ್ಡೆ ವಿದ್ಯೆ ಕೊರಡು ಬಂದ ಆ ಸೈಡ್ ಯುವಕ ಮಂಡಲ ನೇನು ಈ ಕಾರ್ಯಕ್ರಮವನ್ನು ಮಲ್ಕೊಂಡುಂಟು ಅಂಚದು ಪುನಃ ಮಾತೆರ್ಲ ಈಗ ಸಹಕಾರ ಕೊಡ್ದು ಅಂಚಿನ ಇತ್ನೇಟ ಈ ವರ್ಷ 24-25 ವರ್ಷದ ನಿಂಚ ಎಂಕ್ಲೆ ಮಸ್ತ್ ಜನ ಸಹಕಾರ ಮಲ್ತೀರಿ ಪುಸ್ತಕ ಕೂರಿಯರ್ ಬಂದು ಮಸ್ತ್ ಜನ ಸಹಕಾರ ಮಲ್ತಿನೇಟು ಈ ಪುಸ್ತಕದ ಕೊರ್ಪುನ ಕಾರ್ಯಕ್ರಮ ಮಲ್ದ ಅಂಚ ಮಂತಿನ ಮಾತು ಇತ್ನೇಟ ಸಹಕಾರ ಮಲ್ದ ಮಾತೆರಿಗೆಲ್ಲ ಯಾನು ಯುವಕ ಮಂಡಲ ಪರವಾದ ವಂದನೆಗೊಂಡು ಬಾಗ್ಲಿಗೆ ದಯಪಂಡ ಅಕಲು ಸಹಕಾರ ಮಂತಿನಿಟ್ಟು ಇನ್ನು ಈ ಪುಸ್ತಕ ಕೂರಿಯರು ಸಾಧ್ಯ ಅಂಡ್ ನನ್ನ ದುಂಬುಗುಲ ಊರ್ದಕನ ಸಹಕಾರಕ್ಕೆ ಏನೊಂದು ಯುವಕ ಮಂಡಲಾಗ ನಿಖಿಲ್ನ ಸಹಕಾರ ಬೋರ್ಡ್ ಬಂದು ವಿನಂತಿ ಒಂದು ಎಲ್ಲರ ಬಾಚರನು ಉಂಟವೆ. ನಮಸ್ತೆ. 300 ಯುವಕ ಮಂಡಲಕ್ಕೆ ನಡಪ ಒಂದು ಬರೋದಿಲ್ಲ ಎರಡು ದುಂಬುದ ಒಂಜಿ ಪ್ರೋಗ್ರಾಮ್ ನಾನು ಭಾಗವಹಿಸಿದ್ದೆ ಒಂಜಂತೂ ಸ್ಪಷ್ಟ ದಯಪಂಡ ಈ ಒಂಜಿ 300 ಯುವಕ ಮಂಡಲದ ಬಹುವೇ ಕಾರ್ಯಕ್ರಮ ಇತ್ತಲ್ಲ ಅವು ಜನಪರವಾಯಿನ ಕಾರ್ಯಕ್ರಮ ಸಾಕ್ಷರತಾ ಫಸ್ಟ್ಗಾದ ರಾತ್ರಿ ಶಾಲೆ ಒಂಜಿ ಮೂಲ ಸ್ಟಾರ್ಟ್ ಬಂದಿತ್ತೇರಿ ಐತ ಬೊಕ್ಕ ಸಾಕ್ಷರತಾ ಆಂದೋಲನಗ ಮಲ್ಲ ರೀತಿದ ಮೂಲ ಐತ ಕೆಲಸ ಆತಂಡಿ ಐತ ಬೊಕ್ಕ ಅಂಗನವಾಡಿ ಬಾಲವಾಡಿ ಪಂಡದು ನಿರಂತರ ಹೊಲಿಗೆ ತರಬೇತಿ ಇಂಚಿನ ಮಾತ ಒಂಜಿ ಜನಕ್ಲೆಗ್ ಒಂಜಿ ಶಿಕ್ಷಣ ಕೊರ್ಪುನಂಚಿನ ಒಂಜಿ ಕೆಲಸ ಆವೊಂದುಂಡು ಐತ ಒಂಜಿ ಭಾಗವಾದೇ ಇನ್ನು ಈ ಕಾರ್ಯಕ್ರಮ ನಡ್ತೊಂದುಂಡು ಈಗಲೇ ಗೊತ್ತುಪ್ಪು ಮೂಲ ಈ నేను ಆಯೋಜನ ಮಂತಿನಕ್ಲು ಮಾತ ಕ್ಲಬ್ದ ಸದಸ್ಯರಿ ಅಲ್ಲ ಮಲ್ಲ ಎಜುಕೇಷನ್ ಇತ್ತಿನಕ್ಲತ್ತು ಮಲ್ಲ ಜಾಬ್ ಇತ್ತಿನಕ್ಲತ್ತು ಅಕ್ಕಲ್ನ ಒಂಜಿ ಎಲ್ಲ ಸಂಬಳಡು ಐತ ಮಾತ ಕಾಸನ್ನು ಒರಿಪಾದು ಬಕ್ಕವಂತೆ ದಾನಿನಕ್ಲ ಕೆಲವೇ ದಾನಿನಕ್ಲ ಸಹಕಾರದ ತಂದು ಮನ್ಪುನಂಚಿನ ಕೆಲಸ ಅಪಗಾಯ್ತು ಉದ್ದೇಶ ಒಂಜಿ ಸ್ಪಷ್ಟವಾದುಂಡು ದಯಪಂಡ ಬಡ ವಿದ್ಯಾರ್ಥಿನಕ್ಲಕ್ಕೆ ವಿದ್ಯಾಭ್ಯಾಸ ವಂಚನೆ ಆಯರೆ ಬಲ್ಲಿ ಪನ್ಪುನ ಉದ್ದೇಶದ ಮಲ್ಪನಿ ದಯಪಂಡ ಬೂಕುದ ಒಂಜಿ ಪುಸ್ತಕದ ರೇಟ್ ಇನಿ ಕಂಡಬಟ್ಟೆ ಜಾಸ್ತಿ ಆತಂಡಿ ದಯಪಂಡ ಸರ್ಕಾರ ಮುದ್ರಣ ಮಂತ್ರದ ಇತ್ತಿನ ಅಂಚಿನ MSIL ಅದಪ್ಪು ಅಂಚಿನ ಮಾತ ಸರ್ಕಾರಿ ಪುಸ್ತಕ ಮುದ್ರಣ ಮಂತ್ರದ ಇತ್ತಿನ MSIL ಅಂಚಿನ ಕಾರ್ಖಾನೆ ಮಾತ ಬಂದಾಡಿ ಪ್ರೈವೇಟ್ ಕಾರ್ಯಕ್ರಮ ಬಂದಾಗ ಪುಸ್ತಕದ ರೇಟ್ಲ ಕಂಡಬಟ್ಟೆ ಜಾಸ್ತಿ ಆಗಿದೆ ಇದರೊಟ್ಟಿಗೆ ಎಜುಕೇಷನ್ ಪನ್ಪುನ ನಮ್ಮ ಮುಖ್ಯೋಪಾಧ್ಯಾಯರು ಬಂದಿರು ಅವು ಸೇವೆ ಬೋದಿನಿ ವ್ಯಾಪಾರ ಡಾಕ್ಟರ್ ವೈದ್ಯಕೀಯ ಸೇವೆ ವಕೀಲರ ಸೇವೆ ಮಾತ ಸೇವೆ ಉಂಟು ಅವು ಮಾತಿನಿ ವ್ಯಾಪಾರ ಆಯ್ತ ಭಾಗವಾದ ಇನಿ ಪಾಪದಾಯಕ ಕಲ್ಪರೆ ಕಾಮಂದಿನ ಪರಿಸ್ಥಿತಿ ಈ ಒಂಜಿ ಸಂದರ್ಭ ಒಂಜಿ ಎಲ್ಲಿಯ ರೀತಿದಲ್ಲ ಸಹಾಯ ಅವಾರ್ಡ್ ಪನ್ಪುನ ಉದ್ದೇಶದೇ ಈ ಕಾರ್ಯಕ್ರಮ ಮಂತದೀನಿ ನೇಟಿತ್ತೆ ಮಸ್ತ್ ಜನ ಭಾಗವಹಿಸಿದೇರಿ ಮಸ್ತ್ ಜನ ಬುಕ್ ದೊತ್ತೊಂಡ್ರೊಲ್ಲೇರಿ ಈ ದೊತ್ತೊಂದಂಚಿನ ಪುಸ್ತಕನ ಸದುಪಯೋಗ ಮಂತೊಂದು ಮುಕುಲ್ಲ ಕಲ್ತದು ಸಮಾಜದ ಒಂಜಿ ಉನ್ನತ ಸ್ಥಾನಕ್ಕೆ ಬರೋಡು ಪನ್ಪುನ ಉದ್ದೇಶದೇ ಈಗ ಕೊಡ್ತೀನಿ ಆಯ್ತು ಒಟ್ಟಿಗೆ ಉನ್ನತ ಸ್ಥಾನಕ್ಕೆ ಬರ್ತದೆ ಅಕ್ಲೆ ಗೆಡ್ಡೆ ಒಂಜಿ ಜಾಬ್ ದಿಕ್ಕ ನಾನು ಈ ಒಂಜಿ ಕಾರ್ಯಕ್ರಮಕ್ಕೆ ಏರು ಮುಗಿ ಮನ್ಪೇರ ಅಕ್ಲೆಗೆ ಅಕಲಾದ ಒಂಜಿ ಸಹಕಾರ ಮನ್ಪೋಡು ಅವಲ ಒಂಜಿ ಉದ್ದೇಶ ನಮ್ಮಡ ಉಪ್ಪೋಡು ದಯಪಂಡ ಈ ಕಾರ್ಯಕ್ರಮ ದಾಲ ಒಂಜಿ ಜನಕ್ಲೆಗೆ ಒಂಜಿ ಉಪಕಾರ ಆವಡ್ ಬಂದೇ ಮಂತಿನ ಕಾರ್ಯಕ್ರಮ ಅಂಚ ಈ ಕಾರ್ಯಕ್ರಮಡ್ ಇದು ಮಾತ
ಎಡ್ಡೆ ರೀತಿಡಿ ಪಾತಿರ್ದು ನನಗೆ ಮಾತ ಒಂಜಿ ಮುಖ್ಯವಾದ ವಿಚಾರನ ಕೆಲವೇ ತೆರಿಪೇರಿ ಆಯ್ತು. ಒಟ್ಟಿಗೆ ನಮ್ಮ ಇನಿ ಈ ಕಾರ್ಯಕ್ರಮದ ಕೊನೆಯ ಹಂತಡುಲ್ಲ ಇನಿ ನನ್ನ ಮುಖ್ಯ ವಿತರಣಾ ಕಾರ್ಯಕ್ರಮ ನಡೆಪೆರ ಸಾಂಕೇತಿಕವಾದ ಒಂದು ಆಂಡು ಈ ಒಂಜಿ ಫುಲ್ಲುದ ಎಡ್ಡೆ ಕಾರ್ಯಕ್ರಮ ಮೂಲ ಆಯೋಜನೆ ಮಾಡಿನ ಅವೇ ರೀತಿ ಈ ಕಾರ್ಯಕ್ರಮ ಎಂಗೊಂದು ಅಧ್ಯಕ್ಷತೆ ವಹಿಸೋದು ಪಾತ್ರದ ಒಂದು ಅವಕಾಶ ಕೊರನೆಲ್ಲ ಮುನ್ನೂರು ಮಂಡಲಕ್ಕೆಲ್ಲ ಎನ್ನ ಒಂಜಿ ಧನ್ಯವಾದ ಕೊರಪೆ ಆಯ್ತು. ಒಟ್ಟಿಗೆ ಒಂದು ವಿಷಯ ಪನ್ನೀರು ದಾದ ಬಂಡ ಇಷ್ಟ ಬಂಡ ಇಂಚಿನ ಇಂದುವೇ ರೀತಿ ಪುಸ್ತಕನ ಮಾತ ಫ್ರೀಯಾದ ಕೊರಪನ ಪುಸ್ತಕನ ದೆತ್ತದೆ ಎಂಕುಲ್ಲ ಕಲ್ತದ್ದು ಇನ್ನೊಂಜಿ ಈ ಸ್ಥಾನಕ್ಕೆ ಬೈದೀನಿ ದಯಪಂಡ ಆ ಟೈಮುಡು ಕೆಲವೇ ಟಿಕೆಟ್ ಪುಸ್ತಕ ಬರೋದಿತ್ತೇರು ಒಂಜಿ ಎನ್ನ ನೆನೆಪುಡಿತಿಲಕ್ಕ ಉಲ್ಲಾಲ ಪಲ್ಲಿದಕ್ಕಲು ಶಾಲೆ ಕೊಂದು ಪುಸ್ತಕ ಬರೋದಿತ್ತೇರಿ ಆ ಪುಸ್ತಕಡೆ ಎಂಕುಲು ದೆತ್ತದು ಕಲ್ತದು ಇಂಚ ಮೆತ್ತು ಈ ಒಂಜಿ ಸ್ಥಾನಕ್ಕೆ ಬೈದೀನಿ ಅಂಚಾದು ನಿಕುಲ್ಲ ಈ ಒಂಜಿ ಕೊರೋನಾ ಪುಸ್ತಕನ ಸದುಪಯೋಗ ಮಂತದ್ದು ಮಲ್ಲಾರಿ ಈ ಸಮಾಜದ ಒಂದು ಎಡ್ಡೆ ವ್ಯಕ್ತಿಯಾದ ಬೆಳವಣಿಗೆ ಅವರು ಪಂಡದು ಎನ್ನ ಈ ಅಧ್ಯಕ್ಷ ಭಾಷಣ ಅಂತ ಕಾರ್ಯಕ್ರಮಕ್ಕೆ ಹಮ್ಮಿಕೊಂಡು ಅರ್ಥಪೂರ್ಣವಾಗಿ ಆಚರಣೆಗೊಂಡಿತು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಹರ ಬಡ ಮಕ್ಕಳಿಗೆ ಪುಸ್ತಕ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇಂದಿನ ಕಾರ್ಯಕ್ರಮಕ್ಕೆ ಬಂದಿರುವ ಸಭಾಧ್ಯಕ್ಷರಾದಂತಹ ಶ್ರೀ ರಾಮಚಂದ್ರ ಬಬ್ಬುಕಟ್ಟೆ ನೋಟರಿ ವಕೀಲರು ಇವರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ ಉದ್ಘಾಟನೆ ಮಾಡಿದಂತಹ ಶ್ರೀಯುತ KP ಸುರೇಶ್ ಆಡಳಿತ ಮುಖ್ಯಸ್ಥರು ಶ್ರೀ ಶಿರಡಿ ಸಾಯಿಬಾಬಾ ಮಂದಿರ ಮಾಡೂರು ಇವರಿಗೂ ಕೂಡ ಧನ್ಯವಾದ. ಅದೇ ರೀತಿ ಶ್ರೀ ಮಹೇಶ್ ಬಾಬು ಮುಖ್ಯ ಶಿಕ್ಷಕರು ಸರಕಾರಿ ಪ್ರೌಢಶಾಲೆ ಬಬ್ಬುಕಟ್ಟೆ ಇವರಿಗೂ ಕೂಡ ಧನ್ಯವಾದಗಳು. ಶ್ರೀ ದಯಾನಂದ್ PS ರಿಟೈರ್ಡ್ AGM ಯೂನಿಯನ್ ಬ್ಯಾಂಕ್ ಇವರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ ನಮ್ಮ ಸಂಸ್ಥೆಯ ಗೌರವ ಸಲಹೆಗಾರರಾದಂತಹ ಶ್ರೀಯುತ ಕೃಷ್ಣ ಬಸಾಲಿಯನ್ ಇವರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ ಯುವಕ ಮಂಡಲದ ಅಧ್ಯಕ್ಷರಾದಂತಹ ಜಯಶೆಟ್ಟಿ ಇವರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ ಗೌರವ ಅಧ್ಯಕ್ಷರಾದಂತಹ ಶಶೀಂದ್ರ ಕುಕ್ಯಾನ್ ಇವರಿಗೂ ಕೂಡ ಧನ್ಯವಾದಗಳು. ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಮಾಧ್ಯಮ ಸಲಹೆಗಾರರಾದ ಅಬ್ಬಕ್ಕ ಮತ್ತು ಹೊಸ ಕುರಾಲ್ ಬರುವುದಿಲ್ಲ ಅವರೇ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋದಿಲ್ಲ. ಅಧ್ಯಕ್ಷರಾದ ಜಯಶೆಟ್ಟಿ ಮೇರೆ ಹೂಗೊರ್ದು ಸ್ವಾಗತ ಮಲ್ಪಡುದು ಕೇಳೋದಿಲ್ಲ. ಖಾದರ್ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಗೌರವಾನ್ವಿತ ಎಲ್ಲ ಪೋಷಕರ ಪರವಾಗಿ ಅವರ ಧ್ವನಿಯ ಪರವಾಗಿ ಮತ್ತೊಂದು ಬೇಡಿಕೆಯನ್ನು ಇಡ್ತಾ ಇದ್ದೀನಿ. ಈಗಾಗಲೇ ತಮ್ಮ ಮುಂದೆ ಇಟ್ಟಿದ್ದೇನೆ ಸರ್. ಸುಮಾರು 45 ವರ್ಷಗಳ ಕಾಲದಿಂದ ನಮ್ಮ ಬಬ್ಬುಕಟ್ಟೆ ಸಂಸ್ಥೆ ಉತ್ತಮವಾದ ಫಲಿತಾಂಶವನ್ನು ನೀಡುತ್ತಾ ಒಳ್ಳೆ ಈ ಮಂಗಳೂರು ಭಾಗದಲ್ಲಿ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾಗಿ ಗುರುತಿಸಲ್ಪಟ್ಟಿದೆ. ಸುಮಾರು 130ರಿಂದ 135 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಕಳೆದ ಬಾರಿ ನಾವು ತಾಲೂಕಲ್ಲೇ ಉತ್ತಮವಾದ ಡಿಸ್ಟಿಂಕ್ಷನ್ ಫಲಿತಾಂಶವನ್ನು ನೀಡಿದೆವು. ಈ ಬಾರಿ ಕೂಡ ನಾವು ಉತ್ತಮ ಫಲಿತಾಂಶವನ್ನು ನೀಡ್ತೇವೆ ಸರ್. ಈ ಭಾಗದಲ್ಲಿ ಗೌರ್ಮೆಂಟ್ ಶಾಲೆ ದೇರಳಕಟ್ಟೆ, ಅದರ ನಂತರ ನಮ್ಮ ಶಾಲೆ, ನಂತರ ಆಮ್ಲಮಗುರು ಮತ್ತು ಸುತ್ತಮುತ್ತಲಿನ ಸರ್ಕಾರಿ ಶಾಲೆಯಲ್ಲಿ ಯಾವುದೇ ಆಂಗ್ಲ ಮಾಧ್ಯಮ ಶಾಲೆ ಇಲ್ಲ ಸರ್. ಇದಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಸರ್ ಅಂತಂದರೆ, ನಮ್ಮ ಪೋಷಕರು ಇಂಗ್ಲೀಷ್ ಮಾಧ್ಯಮಕ್ಕೆ ತಮ್ಮ ಮಕ್ಕಳನ್ನು ಮುಂದಿನ ಕಲಿಕೆಯಲ್ಲಿ ಸಜ್ಜುಗೊಳಿಸೋಸ್ಕರ ಸುಮಾರು ಕನಿಷ್ಠ ಅಂದರೆ 40, 50, 60, 1 ಲಕ್ಷದವರೆಗೂ ಕೂಡ ಡೊನೇಷನ್ ಕಟ್ತಾ ಇದ್ದಾರೆ ಸರ್. ತಾವು ಮನಸ್ಸು ಮಾಡಿದ್ರೆ, ತಾವು ಈಗಾಗಲೇ ಬಹಳ ಜನಪ್ರಿಯರು. ನಮ್ಮ ಜಿಲ್ಲೆಯಲ್ಲಿ
ಚಾಮರಾಜನಗರ ಮೈಸೂರಲ್ಲಿ ಉಸ್ತುವಾರಿ ಸಚಿವರಾಗಿ ಒಳ್ಳೆ ಕೆಲಸವನ್ನು ಅಂದಿನ ಸಚಿವರಾಗಿ ಮಾಡಿದಿರಿ. ಮತ್ತೆ ಈ ಭಾಗದಿಂದ ತಮಗೆ ನಮಗೆ ಒಳ್ಳೆ ಸಚಿವರು, ಒಳ್ಳೆ ಶಾಸಕರು ಅಂತ ನಮಗೆ ಜನಪ್ರಿಯ ಅಂತ ಆಗಿರೋದ್ರಿಂದ ನನ್ನ ಸ್ವಾರ್ಥ ಅಂತ ಬೇಡಿ ಸರ್. ದಯವಿಟ್ಟು ಈ ಭಾಗದ ಪೋಷಕರು, ಹಿಂದುಳಿದ ಮಕ್ಕಳು, ಬಡವರು, ದಲಿತರು, ಅಲ್ಪಸಂಖ್ಯಾತರು, ಬೇಸಿಕಲಿ ಫೈನಾನ್ಷಿಯಲಿ ಹಿಂದುಳಿದವರು ಸರ್, ಎಲ್ಲ ವರ್ಗದವರು ಇದ್ದಾರೆ ಸರ್. ತಾವು ಮನಸ್ಸು ಮಾಡಿದ್ರೆ ಉತ್ತಮವಾದಂಥ ಒಂದು ಭವ್ಯ ಕಟ್ಟಡವನ್ನು ಮತ್ತು ಆಂಗ್ಲ ಮಾಧ್ಯಮವನ್ನು ಪ್ರಸಕ್ತ ಶಾಲಿನಲ್ಲೇ ಜಾರಿಗೆ ಮಾಡಲಿಕ್ಕೆ ತಮ್ಮ ದೊಡ್ಡ ಮನಸ್ಸು ಮಾಡಬೇಕು ಅಂತ ಈ ವೇದಿಕೆ ಪರವಾಗಿ, ನನ್ನ ಪೋಷಕ ಬಂಧುಗಳ ಪರವಾಗಿ ದಯವಿಟ್ಟು ತಮ್ಮಲ್ಲಿ ಕೇಳ್ಕೊಳ್ತೇನೆ ಸರ್. ತಮ್ಮಿಂದ ಆಗುತ್ತೆ ಸರ್, ದಯವಿಟ್ಟು ಮಾಡಿ. ನಮ್ಮ ಈ ಕಲಿಕೆಯ ಮಕ್ಕಳನ್ನ ಮುಂದಿನ ಉಜ್ವಲ ಭವಿಷ್ಯಕ್ಕೆ ಮಂಗಳೂರು, ಉಡುಪಿ ಅಂದರೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಬಹಳ ಹೆಸರುವಾಸಿ ಇದೆ ಸರ್. ಅದನ್ನು ನಾನು ಸ್ವ ಅನುಭವ ನೋಡ್ತಾ ಇದ್ದೇನೆ. ತಮ್ಮ ಮಾರ್ಗದರ್ಶನದಿಂದ ನಾವು ಮತ್ತೆ ನಮ್ಮ ಎಲ್ಲ ಯುವಕರ ಮಂಡಲ ಸಹಾಯದಿಂದ ಒಂದು ಕೀರ್ತಿಯ ಪತಾಕೆಯನ್ನು ಹಚ್ಚೋಣ ಅಂತ ಬೇಡ್ಕೊಳ್ತೀನಿ ಸರ್. ಧನ್ಯವಾದಗಳು ಸರ್. ಸಾಮಾಜಿಕವಾಗಿ, ಶೈಕ್ಷಣಿಕ, ಧಾರ್ಮಿಕ ಮತ್ತು ಸಾಂಸ್ಕೃತಿಕವಾಗಿ ಬಹಳಷ್ಟು ವರ್ಷಗಳಿಂದ ಸರ್ವರ ಪ್ರೀತಿಗೆ ಪಾತ್ರರಾಗಿರುವಂತಹ 300 ಯುವಕ ಮಂಡಲದ ವತಿಯಿಂದ ಏರ್ಪಡಿಸಲ್ಪಟ್ಟಂತಹ ಅರ್ಹ ವಿದ್ಯಾರ್ಥಿಗಳಿಗೆ ಕೊಡುವಂತಹ ಪುಸ್ತಕ ವಿತರಣೆಯ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರು, ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ಗೌರವಾನ್ವಿತ ನೋಟರಿ ಆಗಿರುವಂತಹ ಶ್ರೀ ರಾಮಚಂದ್ರ ಅವರೇ, ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿರುವಂತಹ ಗೌರವಿತರಾಗಿರುವಂತಹ ಸನ್ಮಿತರಾಗಿರುವಂತಹ KP ಸುರೇಶ್ ರವರೇ, ಅದೇ ರೀತಿ ಮುಖ್ಯ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಗೌರವಾನ್ವಿತ ಶ್ರೀ ಮಹೇಶ್ ಬಾಬುರವರೇ, ಗೌರವಾನ್ವಿತ ಧೀರಜ್ ಶೆಟ್ಟಿರವರೇ, ಅದೇ ರೀತಿ ಕೃಷ್ಣ ಶೆಟ್ಟಿರವರೇ, ವೇದಿಕೆ ಮೇಲೆ ಉಪಸ್ಥಿತವಂತಹ K ಜಯಶೆಟ್ಟಿರವರೇ, ಮುಖ್ಯಮಂತ್ರಿ ನಮ್ಮ ಕೃಷ್ಣಪ್ಪ ಸಾಲ್ಯಾನ್ ರವೇ, ಜಯ ದೇಸೋಡಿರವರೇ, ಶ್ರೀ ಶಶಿಕಾಂತ್ ಕುಕ್ಯಾನ್ ರವರೇ, ಕೇಶವ್ ರವರೇ, ಗಣೇಶ್ ಪ್ರಸಾದ್ ರವರು, ರೋಹಿತ್ ಅವರೇ, ರಾಮಕೃಷ್ಣ ಅವರೇ, ಸದಾಶಿವ್ ಉಲ್ಲಾಲ್ ಅವರೇ, ನಮ್ಮ ಇನ್ನಿತರಮೆಲ್ಲ ಸಮಿತಿಯ ಸರ್ವ ಸದಸ್ಯರುಗಳೇ, ಗೌರವಿತಂತ ಹಿರಿಯ ಗಣ್ಯ ವ್ಯಕ್ತಿಗಳೇ, ಸೋದರರೇ, ಆತ್ಮ ಮಿತ್ರರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಅವರ ಪೋಷಕ ವರ್ಗದವರೇ ಹಾಗೂ ಶಿಕ್ಷಕ ಮಿತ್ರರೇ ಹಾಗೂ ಯುವ ಸಹೋದರರೇ, ಅತ್ಯಂತ ಸಂತೋಷವಾಗ್ತಿದೆ 300 ಯುವಕ ಮಂಡಲದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಸಾಮಾಜಿಕವಾಗಿ ಅತ್ಯಂತ ಒಂದು ಯುವ ಸಂಘಟನೆಯಾಗಿದ್ದುಕೊಂಡು ಸಮಾಜಕ್ಕೆ ಯಾವ ರೀತಿಯ ಸಕಾರಾತ್ಮಕವಾದ ಕೆಲಸವನ್ನು ಮಾಡುವುದಂತ ಹೇಳಿ ಬೇರೆ ಯುವಕ ಮಂಡಳಿಗಳನ್ನು ಮಾದರಿಯಾಗಿ ಅದರ ಯುವಕ ಮಂಡಳಿ ನೋಡಿದ್ರೆ ಅದು 300 ಯುವಕ ಮಂಡಳಿ ಇವತ್ತು ಮಾದರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ಯುವ ಜನಾಂಗದ ವ್ಯಕ್ತಿತ್ವ ಅದು ತಾಳ್ಮೆ, ಸಹನೆ, ಪ್ರೀತಿ, ವಿಶ್ವಾಸ ಎಲ್ಲ ಸೋದರದ ಬಾತು ನೋಡಿಕೊಂಡು ನಮ್ಮಿಂದ ಯುವ ಸಮಾಜಕ್ಕೆ ಏನು ಕೆಲಸ ಆಗ್ಬೋದೆಂಬ ಆಲೋಚನೆ ಮಾಡಿಕೊಂಡು ತಮ್ಮ ಕೆಲಸ ನಿರ್ವಹಿಸುವಲ್ಲಿ 300 ಯುವಕ ಮಂಡಲ ಬಹಳಷ್ಟು ವರ್ಷಗಳ ಒಂದು ಕೂಡ ತನ್ನ ಆ ಒಂದು ಪರಿಪಾಠವನ್ನು ಪಾಲಿಸ್ತಾ ಇವತ್ತು ಬಂದಿದೆ. ಅವತ್ತಿನ ಕಾಲದಲ್ಲಿ ಪ್ರಾರಂಭ ಮಾಡುವಂಥ ಎಲ್ಲ ಗುರು ಹಿರಿಯರನ್ನು ಈ ಊರವರು ನಾವೆಲ್ಲ ಇವತ್ತು ಸ್ಮರಿಸಬೇಕು. ಅವತ್ತಿನ ಹಿರಿಯರು ಯಾವೊಂದು ಉದ್ದೇಶದಿಂದ ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದಾರ, ಆ ಉದ್ದೇಶ ಇಟ್ಟುಕೊಂಡೇ ಇವತ್ತಿನ ಯುವಕರು ಕೂಡ ಇದನ್ನು ಅತ್ಯುತ್ತಮವಾಗಿ ಇವತ್ತು ಮುಂದೆ ನಡೆಸ್ತಿದ್ದಾರೆ. ಅದಕ್ಕಾಗಿ ಸಮಸ್ತ ಕ್ಷೇತ್ರ ಜನರ ಪರವಾಗಿ ನಾನು 300 ಯುವಕ ಮಂಡಲದ ಸರ್ವರಿಗೂ ಕೂಡ ನನ್ನ ಹೃತ್ಪೂರ್ವಕ ಅಭಿನಂದನೆ ಶುಭಾಶಯ ಸಲ್ಲಿಸ್ತೇನೆ. ಬಹುಶಃ ನಿಮ್ಮ ಆಗಿಂದಾಗೆ ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ನಮ್ಮ ಯಾವುದೇ ಸಹಕಾರ ಬೇಕಿದ್ರೂ ಕೂಡ ಅದು ನಾವು ಮುಂದೆ ನಿಂತು ನಮ್ಮ ಸಹಕಾರ ಕೊಡ್ತೇನೆ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ಬಹುಶಃ ನಮ್ಮ ಸೋದರಿಗೆ ತಾವು ಪುಸ್ತಕ ವಿತರಣೆ ಹಂಚುವಂಥ ಕೆಲಸ ಇವತ್ತು ಮಾಡಿದಿರಿ. ನಿಜವಾಗಿ ಇವತ್ತು ಅರ್ಥಪೂರ್ಣವಾದ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕಂತ ಹೇಳಿದರೆ ಭಾರತ ದೇಶ ವಿಶ್ವದಲ್ಲೇ 1ನೇ ಸ್ಥಾನಕ್ಕೆ ಬರಬೇಕಂತ ಪ್ರತಿಯೊಬ್ಬರ ಕನಸು. ಅದು ಭಾರತಕ್ಕೆ ನನ್ನ ಸ್ವತಂತ್ರ ಕೊಟ್ಟಂತಹ ನಮ್ಮ ಮಹಾತ್ಮ ಗಾಂಧೀಜಿಯವರಿರಲಿ, ಈ ದೇಶ ಸಂವಿಧಾನ ಬರೆದಂತಹ B.R. ಅಂಬೇಡ್ಕರ್ ಇರಲಿ, ಇನ್ನಿತ ಎಲ್ಲ ನಮ್ಮ ಸ್ವತಂತ್ರ ಹೋರಾಟಗಾರರು, ಅದರ ನಂತರ ಬಂದಂಥ ಎಲ್ಲ ಪ್ರಧಾನಮಂತ್ರಿಗಳು, ಎಲ್ಲ ನಮ್ಮ ಮುಖ್ಯಮಂತ್ರಿ ಎಲ್ಲ ಉದ್ದೇಶ ಏನಂತ ಹೇಳಿದರೆ ಭಾರತ ದೇಶ ವಿಶ್ವದಲ್ಲೇ 1ನೇ ಸ್ಥಾನಕ್ಕೆ ಬರಬೇಕು. ಅದು ನಮ್ಮ ಕನಸು. ಭಾರತ ದೇಶ ವಿಶ್ವದಲ್ಲೇ 1ನೇ ಸ್ಥಾನಕ್ಕೆ ಬರಬೇಕಾದ್ರೆ ನಾವು ಮಂತ್ರಿಗಳು ಮತ್ತು ಶಾಸಕರು ವಿಧಾನಸಭೆಯಲ್ಲಿ ಕೂತ್ಕೊಂಡವರು ಬಲಿಷ್ಠ ಆದರೆ ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯ ಇಲ್ಲ. ಪಾರ್ಲಿಮೆಂಟಲ್ಲಿ ಕೂತ್ಕೊಳ್ಳುವಂಥ ಸಂಸದರ ಅಥವಾ ಪಾರ್ಲಿಮೆಂಟಲ್ಲಿ ಕೂತ್ಕೊಳ್ಳುವಂಥ ಮಂತ್ರಿಗಳು ಬಲಿಷ್ಠ ಆದರೂ ಕೂಡ ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯ ಇಲ್ಲ. AC ರೂಮಲ್ಲಿ ಕೂತ್ಕೊಳ್ಳುವಂಥ IAS ಅಧಿಕಾರಿಗಳ ಅಥವಾ AC ರೂಮಲ್ಲಿ ಕೂತ್ಕೊಳ್ಳುವಂಥ ವ್ಯಾಪಾರಸ್ಥರು ಬಲಿಷ್ಠರಾದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯ ಇಲ್ಲ. ಭಾರತ ದೇಶ ಬಲಿಷ್ಠವಾಗಬೇಕಾದ್ರೆ ಅದು ಕ್ಲಾಸ್ ರೂಮಲ್ಲಿ ಕಲಿಯುವಂಥ ವಿದ್ಯಾರ್ಥಿನಿಯರು, ಪ್ಲೇ ಗ್ರೌಂಡಲ್ಲಿ ಆಡುವಂಥ ವಿದ್ಯಾರ್ಥಿನಿಯರು ಬಲಿಷ್ಠವಾದಾಗ ಮಾತ್ರ ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಾಗ್ತದೆ. ಬಹುಶಃ ಖಂಡಿತವಾಗಿ ಏನೇ ಮಾಡಿದ್ರು ಬಲಿಷ್ಠ ಆಗಲಿಕ್ಕೆ ಸಾಧ್ಯ ಇಲ್ಲ. ಭಾರತ ದೇಶದ ಭವಿಷ್ಯ ಪರ್ಯಂತ ವಿದ್ಯಾರ್ಥಿ ಸಮುದಾಯಕ್ಕೆ ನಾವು ಸಣ್ಣದಿರುವಾಗ ಕೂಡ ಹೇಳ್ತೇವೆ ಉದ್ದೇಶ ಅಂತ ಹೇಳಿದರೆ
ಈ ದೇಶದ ಭವಿಷ್ಯದ ಫೌಂಡೇಶನ್ ಬಹುಶಃ ಇವತ್ತಿನ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿ ಆಗಿದ್ದಾರೆ. ಅವರಿಗೆ ನಾವು ಎಷ್ಟು ಪ್ರೋತ್ಸಾಹ ಕೊಟ್ಟು ಅವರನ್ನು ನಾವು ಎಷ್ಟು ಬಲಿಷ್ಠವಾಗಿ ಮಾಡ್ತೇವೆ, ಅಷ್ಟು ಬಲಿಷ್ಠ ಭವಿಷ್ಯ ದಿನಗಳಲ್ಲಿ ಈ ದೇಶ ಇವತ್ತು ಬಲಿಷ್ಠವಾಗಿ ಮುಂದೆ ನಿಲ್ಲುವಂಥ ಅವಕಾಶ ಇವತ್ತು ಆಗ್ತಂತ ಹೇಳಲಿಕ್ಕೆ ಬಯಸುವಂಥದ್ದು. ಅದಕ್ಕಾಗಿ ಭಾರತ ದೇಶ ಅಂತ ಹೇಳಿದರೆ ಬರೀ ಭಾರತದ ಒಂದು ಭೂಪಟ ಮಾತ್ರ ಅಲ್ಲ, ಒಂದು ಭೂಪಟದಿಂದ ಭಾರತ ದೇಶ ಆಗಲಿಕ್ಕೆ ಸಾಧ್ಯ ಇಲ್ಲ. ಭಾರತ ದೇಶ ಅಂತ ಹೇಳಿದರೆ ಆ ಭೂಪಟದ ಒಳಗಿರುವಂಥ ಎಲ್ಲ ಜನಸಾಮಾನ್ಯರು ಬಹುಶಃ ಭಾರತ ದೇಶ ಅಂತ ನಾವು ಪರಿಗಣನೆಗೊಳ್ಳುವ ವಿಚಾರ ಇವತ್ತು ಆಗಬೇಕಾಗ್ತದೆ. ಆ ಭೂಪಟದಲ್ಲಿರುವಂಥ ಸರ್ವರು ಕೂಡ ಆತ್ಮವಿಶ್ವಾಸದ ನೆಮ್ಮದಿಯಿಂದ ಸ್ವಾಭಿಮಾನದಿಂದ ತಮ್ಮ ಜೀವನ ನಡೆಸಿಕೊಂಡು ಆ ಪ್ರತಿ ಕುಟುಂಬಕ್ಕೂ ಕೂಡ ಬಲಿಷ್ಠವಾಗಿ ಮೇಲೆ ಬಂದಂಥ ಸಂದರ್ಭದಲ್ಲಿ ಭಾರತ ದೇಶ ಬಲಿಷ್ಠವಾಗಿ ನಿಲ್ಲಲಿಕ್ಕೆ ಸಾಧ್ಯ ಹೊರತು ಬೇರೆ ಯಾವ ರೋಡಿಂದ ಆಗಲಿಕ್ಕಿಲ್ಲ, ಯಾವ ತೋಡಿಂದ ಆಗಲಿಕ್ಕಿಲ್ಲ, ಯಾವ ಲೈಟಿಂದ ಆಗಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಆದ ಕಾರಣ ಈ ಒಂದು ಪ್ರದೇಶಕ್ಕೆ ಸೀಮಿತವಾಗಿದ್ದುಕೊಂಡು ಬಹುಶಃ ಮುಂಡೂರು ಯುವಕ ಮಂಡಲ ಮುನ್ನೂರಿನ ಪ್ರತಿಯೊಂದು ಮನೆಯಲ್ಲಿ ಕೂಡ ಭವಿಷ್ಯ ದಿನಗಳಲ್ಲಿ ಪ್ರತಿಯೊಂದು ಮನೆಯಲ್ಲಿ ಕೂಡ ಒಬ್ಬ ಉತ್ತಮವಾದ ಇಂಜಿನಿಯರ್ ಬರಬೇಕು, ಉತ್ತಮವಾದ ಅಡ್ವೊಕೇಟ್ ಆಗಬೇಕು, ಉತ್ತಮವಾದ ಪೊಲೀಸರ್ ಆಫೀಸರ್ ಆಗಬೇಕು, ಉತ್ತಮವಾದ ಆಗಬೇಕು. ಅಥವಾ ಪ್ರತಿಯೊಂದು ಕುಟುಂಬವು ಕೂಡ ಅತ್ಯಂತ ಸ್ವಾವಲಂಬನೆಯ ಸ್ವಾಭಿಮಾನದ ಕುಟುಂಬಕ್ಕೆ ಪರಿವರ್ತನೆ ಆಗಿ ಬಹುಶಃ ಅತ್ಯುತ್ತಮವಾದ ಒಂದು ಸತ್ಪದಾಗಿ ನಿಲ್ಲುವಂಥ ಅವಕಾಶ ಆಗಬೇಕೆಂಬ ಕನಸಿನೊಂದಿಗೆ ಬಹುಶಃ ಮುನ್ನೂರು ಯುವಕ ಮಂಡಲ ಇವತ್ತು ಈ ರೀತಿ ಇವತ್ತು ಸಾಮಾಜಿಕವಾದ ಚಿಂತನೆ ತಮ್ಮ ಕೆಲಸವನ್ನು ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇದರ ಪ್ರಯೋಜನ ತಾವೆಲ್ಲ ವಿದ್ಯಾರ್ಥಿ ಸಮುದಾಯ ಮತ್ತು ಹೆತ್ತವರು ಇವತ್ತು ಪಡೆದುಕೊಂಡು ನೀವು ಮತ್ತು ನಿಮ್ಮ ಮಕ್ಕಳು ಅತ್ಯುತ್ತಮ ಸ್ಥಾನಕ್ಕೆ ಹೋಗುವಂಥ ಕನಸನ್ನು ಕಾಣಬೇಕು. ಯಾಕಂತ ಹೇಳಿದರೆ ತಂದೆ ತಾಯಂದಿರ ಮುಖ್ಯ ಗುರಿ ಏನಂತ ಹೇಳಿದರೆ, ಕೆಲವ್ರದ್ದು ಕೇಳಿದರೆ ನೀನು ಯಾಕೆ ಬದುಕಿದ್ದೆ ಅಂತ ಹೇಳಿದರೆ, ನಾನು ಮನೆ ಕಟ್ಟಲಿಕ್ಕೆ ಬದುಕಿದ್ದೇನೆ, ನಾನು ಬಂಗಾರ ತೆಗೊಳ್ಳಿಕ್ಕೆ ಬದುಕಿದ್ದೇನೆ, ನಾನು ಮದುವೆ ಆಗಲಿಕ್ಕೆ ಬದುಕಿದ್ದೇವೆ, ನಾವು ಸಾರಿ ತೆಗೊಳ್ಳಿಕ್ಕೆ ಬದುಕಿದ್ದೇವೆ, ಇದಕ್ಕೆ ಬದುಕಲ್ಲ. ತಂದೆ ತಾಯಂದಿರ ನಿಜವಾದ ಬದುಕು ಏನಂತ ಹೇಳಿದರೆ, ನಿಮ್ಮ ಮಕ್ಕಳನ್ನು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಸತ್ಪಜಾಗಿ ತಾವು ಬೆಳೆಸಿಕೊಂಡು ಬರ್ತೀರಲ್ಲ, ಅದು ನಿಮ್ಮ ಮುಖ್ಯ ಗುರಿ ಆಗುವಂಥ ವಿಚಾರ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ತಾಯಂದಿರಿಗೆ ಮತ್ತು ಹೇಳುವುದಿಷ್ಟೇ, ಕಷ್ಟಗಳು ಜೀವನದಲ್ಲಿ ಇದೆ. ಶ್ರೀಮಂತರ ಮಕ್ಕಳು ಕಲಿತದ್ದು ಬಹಳ ಕಡಿಮೆ, ಬಡವರ ಮಕ್ಕಳೇ ಕಲಿತ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋದದ್ದು ನಮ್ಮ ಸಮಾಜದಲ್ಲಿ ನಮ್ಮ ಕಣ್ಣ ಮುಂದೆ ಇವತ್ತು ಎಲ್ಲ ರೀತಿ ನಮ್ಮ ಕಾರಣ ಸಿಕ್ಕುವಂಥ ಅವಕಾಶ ಆಗ್ತದೆ. ಆದ ಕಾರಣ ತಾಯಂದಿರು ಮತ್ತು ತಂದೆಯಂದು ಒಂದು ದೃಢವಾದ ತೀರ್ಮಾನಕ್ಕೆ ಬರಬೇಕು. ಎಷ್ಟೇ ಕಷ್ಟ ಆದರೂ ಚಿಂತೆ ಇಲ್ಲ, ನಾನು ಒಂದಲ್ಲ ಒಂದು ದಿವಸ ನನ್ನ ಮಗ ಅಥವಾ ನನ್ನ ಮಗಳನ್ನು ಒಂದು ಹಂತಕ್ಕೆ ನಾನು ತಗೊಂಡು ಹೋಗಿ ನಿಲ್ಲಿಸ್ತೇನೆ ಎಂಬ ದೃಢವಾದ ತೀರ್ಮಾನಕ್ಕೆ ಬರುವಂಥ ಅವಕಾಶ ಆಗಬೇಕು. ಅದಕ್ಕೆ ಒಂದು ಹೊತ್ತು ಊಟಕ್ಕೂ ನಿಮಗೆ ಕಷ್ಟ ಆಗ್ಬೋದು, ಅಥವಾ ನಿಮಗೆ ಡ್ರೆಸ್ ಹಾಕ್ಲಿಕ್ಕೆ ಕೂಡ ಎಲ್ಲವನ್ನು ಬದಿಗಿಟ್ಟು ನಿಮ್ಮ ಮಕ್ಕಳ ಶಿಕ್ಷಣಕ್ಕೆ ಯಾವುದೇ ಕೊರತೆ ಇಲ್ಲದ ರೀತಿಯಲ್ಲಿ ತಾವು ಮುಂದೆ ಹೋಗುವಂಥ ವಿಚಾರ ಇವತ್ತು ಆಗಬೇಕು. ಆ ದೃಢವಾದ ತೀರ್ಮಾನ ತಾವು ತಗೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಇನ್ನು 10th ಸ್ಟ್ಯಾಂಡರ್ಡ್ ಆಗಿ ಡಿಗ್ರಿ ಆಗಿ ಸ್ವಲ್ಪ ಕೆಲಸಕ್ಕೆ ಹೋಗಲಿ, ಅವನು ಸ್ವಲ್ಪ ದುಡಿಲಿ, ನಾನು ಸ್ವಲ್ಪದಲ್ಲಿ ಊಟ ಮಾಡ್ತೇನೆ ಅಂತೇಳಿ ಆಲೋಚನೆ ಮಾಡಿದರೆ ನೀವು ತಾಯಂದಿರ ಆಲೋಚನೆ ಮತ್ತು ತಂದೆ ತಾಯಂದಿರ ಆಲೋಚನೆ ಮಾಡಬೇಕು. ನಿಮ್ಮ ಮಕ್ಕಳು ನಿಮ್ಮ ಶಿಕ್ಷಣ ಮುಗಿಸದೆ ಅವರು ದುಡಿದಂಥ ದುಡ್ಡಿನಲ್ಲಿ ತಾವು ಊಟವನ್ನು ಮಾಡ್ತಾ ಇಲ್ಲ, ಅವರ ವಿಷಯವನ್ನು ತಾವು ತಿಂತ ಇದ್ದೀರಂತ ತಾವು ಆಲೋಚನೆ ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ನಿಮ್ಮ ಮಗಳನ್ನು ದೊಡ್ಡ ಸ್ಥಾನಕ್ಕೆ ತಗೊಂಡು ಹೋಗ್ಬೇಕಾದ್ರೆ ನೀವು ಸ್ವಲ್ಪ ಪುರ್ಸೊತ್ತು ಇವತ್ತು ಮಾಡಬೇಕಾಗ್ತದೆ. ಪುರ್ಸೊತ್ತು ಇವತ್ತು ಮಾಡಬೇಕು. ತಂದೆ ನಿಮ್ಮ ಮಕ್ಕಳಿಗೆ ನೀವು ಪುರ್ಸೊತ್ತು ಮಾಡದಿದ್ದರೆ ಬೇರೆಯವರು ಬಂದು ಹೇಗೆ ಪುರ್ಸೊತ್ತು ಮಾಡಲಿಕ್ಕೆ ಸಾಧ್ಯವಾಗ್ತದೆ? ನನಗೆ ಬಬ್ಬುಕಟ್ಟೆ ಶಾಲೆ 300 ಶಾಲೆ ವಿಷಯ ಗೊತ್ತಿಲ್ಲ. ಯಾಕಂತ ಹೇಳಿ ನಾನು ಗ್ರಾಮೀಣ ಮಟ್ಟಕ್ಕೆ ಹೋದಾಗ ನಾನು ಅಲ್ಲಿ ಕೇಳ್ತೇನೆ ಟೀಚರ್ ಹತ್ರ, ಶೈಕ್ಷಣಿಕವಾಗಿ ಮಕ್ಕಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ತಂದೆ ತಾಯಿಯನ್ನು ಕರೆದ್ರೆ ತಂದೆ ತಾಯಿ ಬರ್ತಾರಂತೇಳಿ. ಆಗ ನಮಗೆ ಮುಖ್ಯ ಶಿಕ್ಷಕರು ಟೀಚರ್ ಹೇಳ್ತಾರೆ, ಅಲ್ಲ ಸೈಕಲ್ ಕೊಡುವ ಕಾರ್ಯಕ್ರಮಕ್ಕೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಈ ಕಾರ್ಯಕ್ರಮ ಹೆತ್ತವರೆಲ್ಲ ಬರ್ತಾರೆ, ಶಿಕ್ಷಣದ ಬಗ್ಗೆ ಚರ್ಚೆ ಮಾಡಿ ಕರೆದ್ರೆ ಸ್ವಲ್ಪ ಬರುದು ಸ್ವಲ್ಪ ಕಡಿಮೆ ಅಂತೇಳಿ. ನಿಮ್ಮ ಮಕ್ಕಳ ಶಿಕ್ಷಣದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಕರೆದಾಗ ಪುರ್ಸೋತಿಲ್ಲ, ತಂದೆ ತಾಯಿ ಭಯಂಕರ ಬಿಸಿ, ಒಂದು ನಿಮಿಷ ಪುರ್ಸೋತಿಲ್ಲ. ನಿಮ್ಮ ಸ್ವಂತ ಮಕ್ಕಳ ಬಗ್ಗೆ ಶೈಕ್ಷಣಿಕವಾಗಿ ಚರ್ಚೆ ಮಾಡಲಿಕ್ಕೆ ಕರೆದಾಗ ನೀವು ತಾಯಂದಿರಿಗೆ ಭಯಂಕರ ಬಿಸಿ, ಇನ್ನೊಬ್ಬರ ಗೃಹ ಪ್ರವೇಶಕ್ಕೆ, ಮದುವೆಗೆ, ಬೇರೆ ಕಾರ್ಯಕ್ರಮಕ್ಕೆ ರೆಡಿ. ಅದೆಲ್ಲಿಂದ ಟೈಮ್ ಸಿಗ್ತದೆ? ಅಲ್ಲಿ ಹೋಗಬಾರ್ದು ಅಂತಲ್ಲ, ನಿಮ್ಮ ಸಮಯನು ಯಾವುದಕ್ಕೆ ಮೀಸೆ ಇಡಬೇಕಂದ್ರೆ ನಾವು ಆಲೋಚನೆ ಮಾಡಬೇಕು. ನಿಮ್ಮ ಮಕ್ಕಳ ಬ್ಯಾಗನ್ನು ನೀವು ಓಪನ್ ಮಾಡಿ ಸಂಜೆ ಹೊತ್ತು ನೋಡೋದಿದ್ರೆ ಪಕ್ಕದ ಮನೆಯವರು ಬಂದು ಯಾರು ಕೂಡ ಬ್ಯಾಗನ್ನು ಓಪನ್ ಮಾಡಿ ನೋಡೋದಿಲ್ಲ. ನೀವು ಓಪನ್ ಮಾಡಿದ್ರೆ ಅವನು ಕೂಡ ಸ್ವಲ್ಪ ಓಪನ್ ಮಾಡಿ ನೋಡ್ತಾನೆ. ನೀವು ಓಪನ್ ಮಾಡದಿದ್ರೆ ಅದೇ ಬ್ಯಾಗನ್ನು ಒಂದು ದಿವಸ ಅವನು ಶಾಲೆಗೆ ತಗೊಂಡು ಹೋಗ್ತಾರೆ. ಆದ ಕಾರಣ ಈಗಿನ ಕಾಲದಲ್ಲಿ ಎಲ್ಲ ಅವಕಾಶಗಳಿದೆ. ನಿಮ್ಮ ಮಕ್ಕಳನ್ನು ದೊಡ್ಡ ಸ್ಥಾನಕ್ಕೆ ತಗೊಂಡು ಹೋಗುವ ಸಕಾರಾತ್ಮಕ ಆಲೋಚನೆ ಬೆಳೆಸಿಕೊಳ್ಳಿ. ಶಿಕ್ಷಣ ಜೊತೆಯಲ್ಲಿ ನಿಮ್ಮ ಮಕ್ಕಳಿಗೆ ಉತ್ತಮವಾದ ಸಂಸ್ಕೃತಿ, ಉತ್ತಮವಾದ ಸಂಸ್ಕಾರ ಕಲಿಸುವಂಥ ಜವಾಬ್ದಾರಿ ಕೂಡ ಹೆತ್ತವರು ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಶಿಕ್ಷಕ ವರ್ಗ ಶಾಲೆಯಲ್ಲಿ ಶಿಕ್ಷಣ ನೋಡ್ಬೋದು, ಬೇರೆ ಎಲ್ಲ ರೀತಿಯ ಒಂದು ಅವರ ಒಂದು ಸ್ವಭಾವ ಮತ್ತು ಇನ್ನಿತರ ನೋಡುವಂಥ ಜವಾಬ್ದಾರಿ ಅದು ಹೆತ್ತವರು ಕೂಡ ಇದೆ ಅಂತ ಹೇಳಲಿಕ್ಕೆ ನಾನು ಅನಿಸ್ತೇನೆ. ಅತ್ಯಂತ ಸಮಾಧಾನದ ಜೀವನ ಸಾಗಿಸುವಂಥ ಮನೋಭಾವನ ಹಮ್ಮಿಕೊಳ್ಳಿ. ಮಕ್ಕಳಿಗೆ ಒಂದು ಆತ್ಮವಿಶ್ವಾಸ ಮೂಡಿಸುವಂಥ ಕೆಲಸ ಮಾಡಿ. ಗಡಿಬಿಡಿ ಮಾಡಿ ಏನು ಕೂಡ ಸುಖ ಇಲ್ಲ.
ಗಡಿಬಿಡಿ ಮಾಡಿದರೆ ನಿಮಗೆ ಮುಳ್ಳನ್ನು ಕೂಡ ನಿಮಗೆ ಮಾಂಸವನ್ನು ಕೂಡ ತಿನ್ನಲಿಕ್ಕೆ ಸಾಧ್ಯ ಇಲ್ಲ. ಸಮಾಧಾನದಿಂದ ನಿಮಗೆ ಮುಳ್ಳನ್ನು ಕೂಡ ತಿನ್ಬಹುದು. ಆದ ಜೀವನದಲ್ಲಿ ಗಡಿಬಿಡಿ ಮಾಡಿ ಏನು ಕೂಡ ನಿಮಗೆ ಪ್ರಯೋಜನ ಬರಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಸಣ್ಣ ಮಕ್ಕಳಿಂದಲೇ ಅವರಿಗೆ ಕಲಿಸಿಕೊಂಡು ಬರುವಂಥ ಪರಿಪಾಠ ಇವತ್ತು ಆಗಬೇಕು. ಮಕ್ಕಳಿಗೆ ಗಡಿಬಿಡಿ ಮಾಡಬೇಡಿ, ಸಮಾಧಾನದಿಂದಿರಿ, ತಾಳ್ಮೆಯಿಂದಿರಿ. ನಿಮಗೇನು ತೊಂದರೆ ಆಗೋದ್ರು ಕೂಡ ನೀವು ಸಮಾಧಾನ ಮತ್ತು ನೆಮ್ಮದಿಯಿಂದ ಇರಬೇಕಾದ್ರೆ ಫಸ್ಟ್ ನೀವು ಇರಬೇಕು. ನೀವು ಕರೆಕ್ಟ್ ಸಮಾಧಾನದ ಸಮಸ್ಯೆ ಬಂದಾಗ ಸಮಾಧಾನದಿಂದಿದ್ದರೆ ನಿಮ್ಮನ್ನು ನೋಡಿ ಅವರು ಕೂಡ ಕಲಿಯುವಂಥ ವಿಚಾರ ಇವತ್ತು ಆಗ್ತದೆ. ಅದನ್ನು ಎಲ್ಲ ಮಕ್ಕಳಿಗೆ ಒಬ್ಬ ಸೋದರನಾಗಿ ಹೇಳಿದಿಷ್ಟೇ, ನಿಮ್ಮ ಜೀವನದಲ್ಲಿ ನೀವು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗಬೇಕಾದ್ರೆ ಶಿಕ್ಷಣ ಜೊತೆಯಲ್ಲಿ ನಿಮಗೆ ತಾಳ್ಮೆ ಕೂಡ ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾರಿಗೆ ಇವತ್ತು ತಾಳ್ಮೆ ಇವತ್ತು ಮೇಗೂಡಿಸಿಕೊಂಡು ಬರ್ತದ ನಿಮ್ಮ ಯಶಸ್ಸನ್ನು ಯಾರಿಂದಲೂ ಕೂಡ ತಡೆಯಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ ನಮ್ಗೆ ಇತಿಹಾಸ ಇದು ತೋರಿಸಿಕೊಡುವಂಥ ಕೆಲಸ ಇವತ್ತು ಆಗಿದೆ. ಬಹುಶಃ ಇನ್ನೊಬ್ಬರಿಗೆ ಉಪಕಾರ ಮಾಡುವಂಥ ಮಾನವೀಯತೆಯ ಗುಣಗಳನ್ನು ಕೂಡ ಹಮ್ಮಿಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದಾಗ ನಾನು ಯಾವಾಗಲೂ ಕೂಡ ಶಿಕ್ಷಕ ವರ್ಗ ಹೇಳ್ತಾ ಇರ್ತೇನೆ, ಹಿಂದೆ ನಾವೆಲ್ಲ ಕಲಿಯುವಾಗ ಹೇಗಿತ್ತು ಅಂತ ಹೇಳಿದ್ರೆ IQ ಜಾಸ್ತಿ ಇತ್ತು. ಯಾರು ಇಂಟೆಲಿಜೆನ್ಸ್ ಕಾಂಟೆಂಟ್ ಜಾಸ್ತಿ ಇದೆ ಅವನು ಭಾಳ ಹುಷಾರು, ಭಾಳ ಯಶಸ್ವಿ ಆಗ್ತಾನಿಂದ ಭಾವನೆ ಇತ್ತು. ಈಗ ಇಂಟೆಲಿಜೆನ್ಸ್ ಕಾಂಟೆಂಟ್ ಭಾಳ ಕಡಿಮೆ. ಈಗ ವಿಶ್ವದಲ್ಲಿ ಕೂಡ ಗೊತ್ತಾಗಿದೆ. ಯಾಕೆ? ಯಾರು ಜಾಸ್ತಿ ಕಲ್ತಿದ್ದಾನೆ ಅವನು ಸುಸೈಡ್ ಮಾಡಿದ್ರೆ ಜಾಸ್ತಿ ಆಗುವಂಥ ಪರಿಸ್ಥಿತಿ ಆಗಿದೆ. ಯಾವುದು ಸಹ ರಿಸರ್ಚ್ ಆಗ್ತದೆ, ಈ ಕಲ್ತವ್ರಿಗೆ ಯಾಕೆ ಈ ಪರಿಸ್ಥಿತಿ ಅಂತೇಳಿ. ಆಗ ಬರೀ ಬುದ್ಧಿವಂತರಿದ್ರೆ ಮಾತ್ರ ಸಾಕಾಗುವುದಿಲ್ಲ. ಸೊ IQ ಈಸ್ ನಾಟ್ ಓನ್ಲಿ ಇಂಪಾರ್ಟೆಂಟ್, IQ ಜೊತೆ ಸ್ವಲ್ಪ EQ ಸ್ವಲ್ಪ ಇಂಪಾರ್ಟೆಂಟ್. EQ ಅಂತ ಹೇಳಿದ್ರೆ ಇಮೋಷನಲ್ ಕಾಂಟೆಂಟ್, ಮಾನವೀಯತೆ. ಯಾವುದೇ ತಮ್ಮ ಯಶಸ್ವಿ ಕೆಲಸದಲ್ಲಿ ಮಾನವೀಯತೆ ಗುಣದಿಂದ ತಾವು ಕೆಲಸ ಮಾಡಿದಾಗ ಅದು ಬಹುಶಃ ತಾವು ಅತ್ಯಂತ ಉತ್ತಮವಾದ ವ್ಯಕ್ತಿತ್ವ ಬೆಳೆಸಿಕೊಳ್ಳುವಂಥ ಅವಕಾಶ ಆಗ್ತದೆ. ಇವತ್ತು ಮಾನವೀಯತೆ ಗುಣ ಅಷ್ಟು ಸುಲಭ ಇಲ್ಲ, ಬಹಳ ಕಡಿಮೆ. ಇಮೋಷನಲ್ ಕಾಂಟೆಂಟ್, ಇನ್ನೊಬ್ಬರಿಗೆ ನಾವು ಉಪಕಾರ ಮಾಡಬೇಕೆಂಬ ಭಾವನೆ ಅಷ್ಟು ಸುಲಭದಲ್ಲಿ ಬರುವುದಿಲ್ಲ. ಯಾಕೆ? ಎಲ್ಲರೂ ಕೂಡ ಸೆಲ್ಫಿ ಫೋಟೋ ತೆಗೆದು ಎಲ್ಲ ಸೆಲ್ಫಿಶ್ ಆಗುವಂಥ ಪರಿಸ್ಥಿತಿ ಆಗಿದೆ. ಅವರು ಸಾಕು, ನಮ್ದು ಸಾಕಂತ ಹೇಳಿ ಇನ್ನೊಬ್ಬರ ಬಗ್ಗೆ ಆಲೋಚನೆ ಕಡಿಮೆ ಬರುವಂದಿಲ್ಲ ಅಂತ ಆಗಿದೆ. ಆದ ಕಾರಣ IQ ಮತ್ತು EQ ನಮಗೆ ಬರಬೇಕಾದ್ರೆ ಸ್ವಲ್ಪ SQ ಕೂಡ ಅತ್ಯಗತ್ಯ. SQ ಅಂತ ಹೇಳಿದ್ರೆ ಸ್ಪಿರಿಚುವಲ್ ಕಾಂಟೆಂಟ್, ಅದು ದೇವರ ಭಯ. ದೇವರ ಭಯ ಯಾರಿಗೆ ಇರ್ತದೆ ಅವನು ಸ್ವಲ್ಪ ಸಮಾಜದಲ್ಲಿ ಕರೆಕ್ಟಾಗಿ ನಿಲ್ಲುವಂಥ ಅವಕಾಶ ಆಗ್ತದೆ. ಆದ ತಾವು ಈ ಮೂರನ್ನು ತಮ್ಮ ವ್ಯಕ್ತಿತ್ವ ರೂಪಿಸಿಕೊಂಡು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಬರುವಂಥ ಅವಕಾಶ ಇವತ್ತು ಆಗಲಿ ಅಂತ ಹೇಳಿಕೊಳ್ತಾ 300 ಯುವಕ ಮಂಡಲ ತಮ್ಮ ಬೇರೆ ಬೇರೆ ಬೇಡಿಕೆ ಇಟ್ಟಿದೆ. ಅದನ್ನು ಹಂತ ಹಂತವಾಗಿ ನಾನು ಪೂರೈಸ್ತೇನೆ. ನಾನು ಕೂಡ ಮತ್ತೆ ಈಗ ನಮ್ಮ ತುಳು ಬೆಂಗಳೂರು ಇರದ ಕಾರಣ 12 ಗಂಟೆಗೆ ನಾನು ಮತ್ತೆ ಬೆಂಗಳೂರಿಗೆ ಹೋಗಬೇಕು. ಅದಕ್ಕಾಗಿ ಕ್ಷೇತ್ರದ ಬೇರೆ ಕಾರ್ಯ ಮುಗಿಸಿ ಬಂದು ಇಲ್ಲಿ ಬರುವಂಥ ಅವಕಾಶ ಆಗಿದೆ. 300 ಪ್ರದೇಶ ಈಗ ಅತ್ಯುತ್ತಮವಾಗಿ ಅಭಿವೃದ್ಧಿ ಆಗುವಂಥ ಪ್ರದೇಶ. ಕಳೆದ 10 ವರ್ಷಗಳ ಹಿಂದೆ ಹೇಗಿತ್ತು, ಹೇಗಿದೆ ಇದೆಲ್ಲ ತಾವು ಇವತ್ತು ನೋಡ್ಬೋದು. ನೋಡುವುದಲ್ಲ, ಹಿಂದೆ 1 ಲಕ್ಷ ಇದ್ದರೆ ಈಗ 10 ಲಕ್ಷ ಸೆನ್ಸಿಗೆ ನಿಮ್ಮ ರೇಟ್ ವ್ಯಾಲ್ಯೂ ಇವತ್ತು ಜಾಸ್ತಿ ಬರುವಂಥ ವಿಚಾರ ಇವತ್ತು ಆಗುವಂಥ ಅವಕಾಶ ಕೂಡ ಆಗಿದೆ. ಭವಿಷ್ಯ ದಿನಗಳಲ್ಲಿ ಇದಕ್ಕಿಂತಲೂ ಕೂಡ ಅಭಿವೃದ್ಧಿ ಒಂದು ಅತ್ಯಂತ ದೊಡ್ಡ ಮಟ್ಟದ ಇವತ್ತು ಕ್ಷೇತ್ರವೊಂದಾಗಿ ಇವತ್ತು ಪರಿವರ್ತನೆ ಆಗುವಂಥ ಎಲ್ಲ ಅವಕಾಶಗಳು ಖಂಡಿತವಾಗಿಯೂ ಆಗ್ತದೆ. ಆ ಸಂದರ್ಭದಲ್ಲಿ ತಾವೆಲ್ಲ ಈ ಪ್ರದೇಶದ ಯುವಕರು ಎಲ್ಲರೂ ಒಗ್ಗಟ್ಟಾಗಿದ್ದುಕೊಂಡು ಮುಂದೆ ಹೋಗುವಂಥ ಅವಕಾಶ ಆಗಲಿ. ನಾವೆಲ್ಲ ಜಾತಿ, ಎಲ್ಲ ಮತ್ತೆಲ್ಲ ವರ್ಗದವರು ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ಜೀವನ ಮಾಡಿಸಿಕೊಂಡು ನಮ್ಮ ನೆಮ್ಮದಿಯ ಸ್ವಾಭಿಮಾನದ ಬದುಕನ್ನು ಕಂಡುಕೊಳ್ಳುವಂಥ ಉದ್ದೇಶದಿಂದ ಅತ್ಯಂತ ಸಂತೋಷ ಹೋಗುವಂಥ ವಿಚಾರ ನಾವಿವತ್ತು ಹಮ್ಮಿಕೊಳ್ಳುವಂಥ ಗುಣಾನ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಟಿವಿಯಲ್ಲಿ ಅದರಲ್ಲಿ ಯಾವುದೊಂದು ಟೆನ್ಷನ್ ಮಾಡದೆ ನೀವು ನಿಮ್ಮ ನೆರೆಕರದ ಅತ್ಯಂತ ಪ್ರೀತಿ ವಿಶ್ವಾಸ ಇದ್ದುಕೊಂಡು ನೆಮ್ಮದಿಯ ಜೀವನ ಸರ್ವರು ಕೂಡ ಅಂಥ ಅವಕಾಶ ಆಗಲಿ ಅಂತ ಹೇಳಿಕೊಳ್ತಾ, ಶೈಕ್ಷಣಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಈಗಾಗಲೇ ಬಬ್ಬುಕಟ್ಟೆ ಮಾಸ್ಟರ್ ಅತ್ಯಂತ ಆಸಕ್ತಿಯಿಂದ ಮಕ್ಕಳ ಬಗ್ಗೆ ವಿಶೇಷವಾದ ಕಾಳಜಿಯಿಂದ ಆ ಒಂದು ಸಂಸ್ಥೆಯನ್ನು ಕೂಡ ಉತ್ತಮವಾಗಿ ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ಬಹುಶಃ ಇವತ್ತು ಬಬ್ಬುಕಟ್ಟೆ ಶಾಲೆಯಲ್ಲಿ 300 ಶಾಲೆಯಲ್ಲಿ ಅಮ್ಲಮ್ಮಗದ 300 ಆಲ್ರೆಡಿ ನಾವು ಅಭಿವೃದ್ಧಿ ಆಗ್ತಾ ಬರುವಂಥ ಅವಕಾಶ ಆಗಿದೆ. ನನಗೆ ನೆನಪಿಟ್ಟ ಮಟ್ಟಿಗೆ ನಾನು ಕಳೆದ ಸಲವೇ 300 ಶಾಲೆಗೆ ಇಂಗ್ಲೀಷ್ ಮೀಡಿಯಂ ನಾನು ಬಹುಶಃ ಸ್ಯಾಂಕ್ಷನ್ ಮಾಡಿದ್ದೇನೆ. ಕಳೆದ ವರ್ಷವೇ ಇದೆ. ಅದಕ್ಕೊಂದು ಕಮಿಟಿ ಮಾಡಿದ್ರೆ ಮುಂದೆ ಉತ್ತಮ ರೀತಿ ನಡೆಸಿಕೊಂಡು ಬರುವಂಥ ವಿಚಾರ ಇವತ್ತು ಆಗಬೇಕಾಗ್ತದೆ. ಇಡೀ ಕ್ಷೇತ್ರದಲ್ಲಿ ಸರ್ಕಾರದಲ್ಲಿ ಹೈಯೆಸ್ಟ್ ಇಂಗ್ಲೀಷ್ ಮೀಡಿಯಂ ಇದೆ ಅಂತ ಹೇಳಿದರೆ ಅದು ನನ್ನ ಕ್ಷೇತ್ರದಲ್ಲಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕಾಗಿ ಬಹುಶಃ ನಾನಲ್ಲಿ 300 ನಾನು ಸೆಲೆಕ್ಟ್ ಮಾಡಿದೆ ಅಂತ ಹೇಳಿದರೆ ಈ ಒಂದು ಪ್ರದೇಶದ ಬೇರೆ ಕಡೆಗಳಿಗೆ ಭಾಳ ದೂರ ಇರೋದು ಕಷ್ಟ ಆಗ್ತದೆ. ಆದ ಕಾರಣ 300 ಇದೆ, ಅದನ್ನು ಇನ್ನಷ್ಟು ಉತ್ತಮವಾಗಿ ತಗೊಂಡು ಕೆಲಸ ಮಾಡುವ. ಬಬ್ಬುಕಟ್ಟೆ ಶಾಲೆ ಇವತ್ತು ಅತ್ಯುತ್ತಮವಾದ ಶಿಕ್ಷಣ ವರ್ಗ, ಕ್ರೀಡಾ ಕ್ಷೇತ್ರದಲ್ಲಿ ಶೈಕ್ಷಣಿಕ ಮುಂದೆ ಇದೆ. ಬಹುಶಃ ನಾನು ಇನ್ಫೋಸಿಸ್ ಅವರನ್ನು ನಾನೇ ಕರ್ಕೊಂಡು ಹೋಗಿ ಖುದ್ದು ನಿಂತು ಈಗ ಕೂಡ 1 ಕೋಟಿ ರೂಪಾಯಿಯ ನೂತನದ ಬಿಲ್ಡಿಂಗ್ ಅನ್ನು ಇನ್ಫೋಸಿಸ್ ಇವತ್ತು ನಮಗೆ ಅದು ಸ್ಯಾಂಕ್ಷನ್ ಮಾಡಿ ರೆಡಿಯಾಗಿಟ್ಟಿದ್ದಾರೆ. ನಮಗೆ ಜಗದ ತಕರಾರು, ಆ ಜಗದ ತಕರಾರನಲ್ಲಿ ಬಾಕಿ. ಯಾಕೆಂದರೆ ಅವತ್ತಿನ ಕಾಲ ತಂದೆಯವರು ಅದನ್ನು ಶಾಲೆ ಮಾಡೋ ಸಂದರ್ಭದಲ್ಲಿ ಊರವರೆಲ್ಲರೂ ಕೂಡ ಸೇರಿಕೊಂಡು ಏರ್ಪುರ ಬಬ್ಬುಕಟ್ಟೆ ಶಾಲೆದ ಜಾಗ ಎಲ್ಲ ಕೊಟ್ಟು ಕಟ್ಟಿದ್ದಾರೆ.
ಆವಾಗ ಅಷ್ಟು ದೊಡ್ಡ ಮಹತ್ವದ ಜಾಗ ಕೂಡ ಅಲ್ಲ. ಈಗ ಅಭಿವೃದ್ಧಿ ಆಗ್ತಾ ಬಂದಿದೆ. ಜಾಗದ ಹೆಸರನ್ನು ಬಹುಶಃ ಚೇಂಜ್ ಮಾಡಲಿಲ್ಲ, ಆ ಕುಟುಂಬಸ್ಥರ ಹೆಸರಲ್ಲೇ ಇದೆ. ಈಗ ಅವರ ಮೊಮ್ಮಕ್ಕಳು ಇಂಕ ಜಾಗ ಬೋರ್ಡ್ ಅಂತ ಕೇಳುವಂಥ ಪರಿಸ್ಥಿತಿಗೆ ಇವತ್ತು ನಾವು ಅಲ್ಲಿ ಇದ್ದೇವೆ. ಹೆಸರು ಅವರ ಜಾಗದಲ್ಲೇ, ಪೊಸಿಷನ್ ನಮ್ಮ ಕೈಯಲ್ಲಿದೆ. ಕಾನೂನಿನಲ್ಲಿ ಬಹುಶಃ ತೊಡಕಾದ ಕಾರಣ ನೂತನದ ಬಿಲ್ಡಿಂಗ್ ಇವತ್ತು ನಮಗೆ ಅಲ್ಲಿ ಕಟ್ಟಲಿಕ್ಕೆ ಆಗಲಿಲ್ಲ. ಇಲ್ಲಿ ಅಲ್ಲಿ ಬಹಳ ಸುಂದರವಾದ ಬಿಲ್ಡಿಂಗ್ ಕಟ್ಟಬೇಕಂತ ಕನಸು ಕೊಡೋದು ನಮಗಿದೆ. ಆದರೂ ಕೂಡ ಮೊನ್ನೆ ಮಾರ್ಷಲ್ ಬಂದು ನಮಗೆ ಅಲ್ಲಿ ರಿಪೇರ್ ಮಾಡಿ ಹಾಕಬೇಕು, ಒಂದು ಉತ್ತಮವಾಗಿ ರಿಪೇರಿ ಮಾಡಬೇಕಂತ ಕೂಡ ಕೇಳಿದ್ದಾರೆ. ಖಂಡಿತವಾಗಿಯೂ ಈ ವರ್ಷ ಮಳೆಗಾಲ ಪ್ರಾರಂಭ ಆಗುವ ಮುಂಚೆ ಆ ಎಲ್ಲ ದುಸ್ಥಿತಿಯನ್ನು ದುರಸ್ತಿ ಮಾಡಿಕೊಂಡು ರಿಪೇರ್ ಮಾಡಿಕೊಂಡು ಅದನ್ನು ಮಾದರಿಯಾಗಿ ಪುನರ್ ನಿರ್ಮಾಣ ಮಾಡೋ ಜವಾಬ್ದಾರಿಯನ್ನು ನಾವು ಹಮ್ಮಿಕೊಳ್ಳೋದನ್ನು ಆದಷ್ಟು ಬೇಗನೆ ಕೂಡ ನಾನು ಮಾಡ್ತೀನಿ ಅಂತ ಕೂಡ ನಾನು ಹೇಳಿಕೊಳ್ತಾ, ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ಬೇಡಿಕೊಂಡು ಮತ್ತೊಮ್ಮೆ ಎಲ್ಲ ನಮ್ಮ ವಿದ್ಯಾರ್ಥಿಗಳ ಶುಭಾಶಯ ಸಲ್ಲಿಸಿಕೊಂಡು, ನಿಮ್ಮ ಮಕ್ಕಳನ್ನು 2030ಗೆ ಅಲ್ಲ, ನಿಮ್ಮ ಮಗ 20-30ರಲ್ಲಿ ಹೇಗಿರ್ಬೇಕಂತಲ್ಲ, ನಿಮ್ಮ ಮಗ 20-50 ಅಂದರೆ ಅವ್ರಿಗೆ 20 ವರ್ಷ ಆಗುವಾಗ ಹೇಗಿರಬೇಕು, 20-30 ವರ್ಷ ಆಗುವಾಗ ಸಮಾಜ ಹೇಗಿರ್ತದೆ ಅದನ್ನು ನೋಡಿ ಬಹುಶಃ ನಾವು ತಯಾರು ಮಾಡೋ ಜವಾಬ್ದಾರಿ ಅದು ನಿಮ್ಮದು ಮತ್ತು ಶಿಕ್ಷಕ ವರ್ಗದ ಜವಾಬ್ದಾರಿ ಅಂತ ನಾನು ಹೇಳಿಕೊಂಡು, ನಿಮ್ಗೆಲ್ಲ ನಾನು ಶುಭಾಶಯ ನಾನು ಸಲ್ಲಿಸಿ, 300 ಯುವಕ ಮಂಡಲದ ಸರ್ವರಿಗೂ ನಾನು ಶುಭಾಶಯ ಸಲ್ಲಿಸಿಕೊಂಡು ನನ್ನೆರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.